कुंज विहारी जयुराधमाधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिकान्ता राधाकान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादी पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 ಹರೇ 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 ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಶ್ಲೋಕಗಳು ಓದೋಣ. ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನ್ ಉವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಂ ಜ್ಞಾನಂ ಉತ್ತಮಂ ಯತ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಇತಾಗತಾಃ. ಮೊದಲನೇ ಶ್ಲೋಕ ಓದಿದ ಮಾತಾಜಿ ನೀವೀಗ. ಮೊದಲನೇ ಶ್ಲೋಕ ಓದ್ದೆ ಮಾತಾಜಿ. ಎರಡನೇದು ಮಾತಾಜಿ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಅಗತಾ ಸರ್ಗೆ ಅಪಿ ನ ಉಪಜಾಯತೆ ಪ್ರಳಯೇ ನ ವ್ಯತಂತಿ ಚ. ನಾಲ್ಕನೇದು ಮಾತಾಜಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯ ತಾಸಾಂ ಬ್ರಹ್ಮ ಮಹತ್ ಯೋನಿ ಅಹಂ ಬೀಜಪ್ರದ ಪಿತಾಃ. ಐದನೇದು ಮಾತಾಜಿ. ಸತ್ವಂ ರಜ ತಮ ಇತಿ ಗುಣ ಪ್ರಕೃತಿ ಸಂಭವಃ ನಿಬಧ್ಯಂತಿ ಮಹಾಬಾಹೋ ದೇಹಿನಂ ಅವ್ಯಯಂ. ಆರು ಮಾತಾಜಿ. ತತ್ರ ಸತ್ವಂ ನಿರ್ಮಲತ್ವಾತ್
ಅನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚ ಅನಘ. ಏಳನೇದು ಮಾತಾಜಿ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿ ಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. 8 ಮಾತಾಜಿ. ತಮಸ್ತ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವೇ ದೇಹಿನಾಂ ಪ್ರಮಾದಾಲಸ್ಯ ನಿದ್ರಾ ಬಿಸ್ತಂತಿ ಬಧ್ನಾತಿ ಭಾರತ. 9ನೇದು ಮಾತಾಜಿ. ತತ್ವಂ ಸುಖೇ ಸಂಜಯತಿ ರಜಾ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತಿ ಉತ. 10ನೇದು ಮಾತಾಜಿ. ರಜಾ ತಮಾ ಚ ಅಭಿಭೂಯಾಯ ಸತ್ವಂ ಭವತಿ ಭಾರತ. ರಜಾ ಸತ್ವಂ ತಮಾ ಚ ಏವ ತಮಃ ಸತ್ವಂ ರಜಾ ತತಃ. 14 ಮಾತಾಜಿ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಾಭೃತ್ ತದಾ ಉತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. 15 ಮಾತಾಜಿ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಘೇಷು ಜಾಯತೆ ತಥಾ ಪ್ರಲೀನಾ ತಮಸಿ ಮೂಢ ಯೋನಿಷು ಜಾಯತೆ. 17 ಮಾತಾಜಿ. ಸತ್ವಾ ಸಂಜಯಾತೆ ಜ್ಞಾನಂ ರಜಸಾ ಲೋಭ ಏವ ಚ ಪ್ರಮಾದ ಮೋಹೌ ತಮಸಾ ಭವತ ಅಜ್ಞಾನಂ ಏವ ಚ. 18 ಮಾತಾಜಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಾ ಜಘನ್ಯ ಗುಣವೃತ್ತಿಸ್ಥ ಅಧ ಗಚ್ಚನ್ನಿ ತಾಮಸಃ. 19 ಮಾತಾಜಿ. ನ ಅನ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ ಗುಣೇಭ್ಯ ಚ ಪರಂ ವೇತ್ತಿ ಮತ್ ಭಾವಂ ಸ ಅಧಿಗಚ್ಚತಿ. 20 ಮಾತಾಜಿ. ಗುಣಾನ್ ಏತಾನ್ ಆತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಚರಾ ದುಃಖೈ ವಿಮುಕ್ತ ಅಮೃತಂ ಅಶ್ನುತೆ. 21 ಮಾತಾಜಿ. ಕೈ ಲಿಂಗೈ ತ್ರೀನ್ ಗುಣಾನ್ ಏತಾನ್ ಅತೀತ ಭವತಿ ಪ್ರಭೋ ಕಿಂ ಆಚಾರ ಕಥಂ ಚ ಏತಾನ್ ತ್ರೀನ್ ಗುಣಾನ್ ಅತಿವರ್ತತೆ. 22ರಿಂದ 25 ಮಾತಾಜಿ. ಶ್ರೀ ಭಗವಾನ್ ಉವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನ ವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವಂ ಯೋ ಅವತಿಷ್ಠತಿ ನೇಗ್ಯತೆ ಸಮ ದುಃಖ ಸುಖ ಸ್ವಸ್ಥ ಸಮಾಲೋಷ್ಟಾಶ್ಮಕಾಂಚನ ತುಲ್ಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿ ಮಾನ್ ಅಪಮಾನಯೋ ಸ್ತುಲ್ಯಸ್ತುಲ್ಯೋ ಮಿತ್ರಾದಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. 26 ಮಾತಾಜಿ. ಮಾಂ ಚ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. 27 ಮಾತಾಜಿ. ಬ್ರಹ್ಮಣ ಹಿ ಪ್ರತಿಷ್ಠಾ ಅಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ನಿನ್ನೆ ನಾವು 13ನೇ ಅಧ್ಯಾಯವನ್ನು ತಿಳ್ಕೊಂಡ್ವಿ. ಕ್ಷೇತ್ರಜ್ಞ ವಿಭಾಗ ಯೋಗ. ಯಾರಿಗಾದ್ರೂ ಅದರಲ್ಲಿ ಏನಾದ್ರೂ ವಿಷಯಗಳು ತಿಳ್ಕೊಂಡಿದ್ದು ನೆನಪಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಮೊದಲಿಗೆ ಅಧ್ಯಾಯ ಪ್ರಾರಂಭ ಆಗುತ್ತೆ ಅರ್ಜುನನ 6 ಪ್ರಶ್ನೆಗಳೊಂದಿಗೆ.
ಹೇಳ್ತೀರಾ ಯಾವ್ದೋ 6 ಪ್ರಶ್ನೆಗಳು ಏನ್ ಕೇಳ್ತಾರೆ ಅರ್ಜುನ ಅಂತ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಷೇತ್ರ ಯಾರು, ಕ್ಷೇತ್ರಜ್ಞ ಯಾರು, ಮತ್ತೆ ಪ್ರಕೃತಿ ಪುರುಷ, ಜ್ಞಾನ ಮತ್ತೆ ಜ್ಞೇಯ. ಧನ್ಯವಾದಗಳು ಮಾತಾಜಿ. ಮೊದಲಿಗೆ ಕೇಳ್ತಾನೆ ಅರ್ಜುನ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಯಾರು ಅಂತಲ್ಲ. ಅದಕ್ಕೆ ಕೃಷ್ಣ ಉತ್ತರಗಳನ್ನ ಕೊಡ್ತಾನೆ. ಅದು ನೆನ್ಪಿದ್ರೆ ಯಾರಾದ್ರೂ ಹೇಳ್ಬೋದು ಏನ್ ಹೇಳ್ತಾನೆ ಅಂತ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು? ಮೊದಲಿಗೆ ಪ್ರಕೃತಿ ಅಂತಂದ್ರೆ ಭೌತಿಕ ಪ್ರಕೃತಿ, ಪುರುಷ ಅಂತಂದ್ರೆ ಆ ಪ್ರಕೃತಿಯನ್ನ ಭೋಗಿಸುವವನು. ನಂತರ ಕ್ಷೇತ್ರ ಅಂತಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಈ ದೇಹದಲ್ಲಿ ಇಬ್ಬರು ಆ ದೇಹವನ್ನ ತಿಳಿದವರಿದ್ದಾರೆ. ಅಂದ್ರೆ ಆ ದೇಹದಲ್ಲಿ ಆಗುವ ಅನುಭವಗಳನ್ನ ತಿಳಿದವರು ಇಬ್ರು ಇರ್ತಾರೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಮತ್ತೆ ಜ್ಞಾನ ಅಂದ್ರೆ ಈ ದೇಹ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಇದೆಲ್ಲ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ಆ ಜ್ಞಾನದ ಗುರಿ ಜ್ಞೇಯ. ಹಾಗಂದ್ರೆ ಏನು ಅಂತಂದ್ರೆ, ಜ್ಞೇಯಂ ಅಂತಂದ್ರೆ ಆ ಅದನ್ನ ನಾವ್ ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಅದನ್ನ ನಾವು ತಿಳಿಯುವ ಮೂಲಕ ಪರಮಾತ್ಮನನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನೋಡ್ತೀವಿ ಪರಮಾತ್ಮನನ್ನ ತಿಳಿದವರು 3 ರೀತಿಯ ಜನ ಇರ್ತಾರೆ ಅಂತ ನಾವು ನೋಡಿದೀವಿ. ಅಂದ್ರೆ ಕೆಲವರು ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಮಾಡುವ ಮೂಲಕ ಪರಮಾತ್ಮನನ್ನ ತಿಳ್ಕೊತಾರೆ. ಇನ್ನು ಕೆಲವರು ಸಾಂಖ್ಯ ಯೋಗದ ಮೂಲಕ ವಿಶ್ಲೇಷಣಾತ್ಮಕ ಒಂದು ಆ ಅಧ್ಯಯನ ಮಾಡುವ ಮೂಲಕ, ಜ್ಞಾನದ ಮೂಲಕ ಅವರು ಪರಮಾತ್ಮನನ್ನ ಅರ್ಥಕೋತಾರೆ. ಇನ್ನ ಕೆಲವು ಜನ ನಿಷ್ಕಾಮ ಕರ್ಮಯೋಗವನ್ನ ಮಾಡುವ ಮೂಲಕ ಭಗವಂತನನ್ನ ತಿಳ್ಕೊತಾರೆ. ಆದ್ರೆ ಸಾಮಾನ್ಯ ಜನ ಹೇಗೆ ಪರಮಾತ್ಮನನ್ನ ತಿಳ್ಕೊಬೇಕು ಅಂತಂದ್ರೆ, ಅಧಿಕೃತ ಗುರುಗಳ ಮೂಲಕ ಜ್ಞಾನವನ್ನ ತಿಳ್ಕೊಳ್ಳುವ ಮೂಲಕ ಅವರ ಒಂದು ಏನ್ ಹೇಳ್ತಾರೆ ಆ ಒಂದು ಪ್ರಕ್ರಿಯೆನ ಅನುಸರಣೆ ಮಾಡುವ ಮೂಲಕ ನಾವು ಅದನ್ನ ಪರಮಾತ್ಮನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದೀವಿ. ಪ್ರಕೃತಿ ಮತ್ತೆ ಪುರುಷ ಹೇಗೆ ಒಬ್ಬರಿಗೆ ಒಬ್ರು ಅವರ ಸಂಬಂಧ ಏನು ಅಂತ ನೋಡಿದೀವಿ. ಅಂದ್ರೆ ಪಂಡಿತನಾದವನು ಎಲ್ಲರ ದೇಹದಲ್ಲೂ ಕೂಡ ಆ ಆತ್ಮ ಪರಮಾತ್ಮನನ್ನ ಕಾಣ್ತಾನೆ. ಆ ಆತ್ಮ ಪರಮಾತ್ಮನನ್ನ ಕಾಣುವ ಮೂಲಕ ಅವನು ತನ್ನ ಆ ಜ್ಞಾನದ ಮೂಲಕ ಅವನ ಒಂದು ಆತ್ಮಕ್ಕೆ ಉನ್ನತಿಯನ್ನು ತರ್ತಾನೆ ಹೊರತು ಅದಕ್ಕೆ ಯಾವುದೇ ರೀತಿಯ ಒಂದು ಆತ್ಮಘಾತಕ ಕೆಲಸವನ್ನ ಮಾಡೋದಿಲ್ಲ ಅನ್ನೋದನ್ನ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ದೀವಿ. ಇವತ್ತು ನಾವು ಜ್ಞಾನದ ಭಾಗದಲ್ಲೇ ಅಂದ್ರೆ ಜ್ಞಾನಯುಗ ತಿಳ್ಕೊತಾ ಇದ್ವಿ. ಈ ಜ್ಞಾನಯುಗದಲ್ಲಿ ಅಧ್ಯಾಯ 14ರಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ, ಅಂದ್ರೆ ಪ್ರಕೃತಿಯ ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಹರೇ ಕೃಷ್ಣ, ಯಾರಿಗಾದ್ರೂ ಗೊತ್ತಿದೆ ಅಂದ್ರೆ ಹೇಳ್ಬೋದು, ಯಾವ್ದು ತ್ರಿಗುಣಗಳು ನಾವ್ ಇವತ್ತು ತಿಳ್ಕೊಳ್ಳಿಕ್ಕಿರುವಂತದ್ದು? ಹರೇ ಕೃಷ್ಣ. ಈ ಪ್ರಕೃತಿಗೆ ಇರುವಂತಹ 3 ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ. ಧನ್ಯವಾದಗಳು ಮಾತಾಜಿ. ಭೌತಿಕ ಪ್ರಕೃತಿಗೆ ಇರುವ 3 ಗುಣಗಳು ಅಂದ್ರೆ ಅದು ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳ ಬಗ್ಗೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಹೆಚ್ಚು ತಿಳ್ಕೊಳ್ಳಿಕ್ಕಿದ್ದೀವಿ. ಮೊದಲಿಗೆ ಈ ಅಧ್ಯಾಯದಲ್ಲಿ ಮೊದಲ 13 ಶ್ಲೋಕಗಳು ನಮಗೆ ಭೌತಿಕ ಪ್ರಕೃತಿಯಿಂದ ಆತ್ಮದ ಬಂಧನದ ಬಗ್ಗೆ ತಿಳಿಸ್ಕೊಡುತ್ತೆ. ಹೇಗೆ ಈ ಅಂದ್ರೆ ಆತ್ಮ ಅನ್ನುವಂಥದ್ದು ಭೌತಿಕ ಪ್ರಕೃತಿಗೆ ಬಂದಾಗ ಆ ಆತ್ಮ ಈ ಭೌತಿಕ ಪ್ರಕೃತಿಯಿಂದ ಅಂದ್ರೆ ಈ ಪಂಚಭೂತಗಳಿಂದ ಆದಂತಹ ಒಂದು ದೇಹವನ್ನ ಪಡ್ಕೊಂಡ ಕೂಡಲೇ ಆ ಆತ್ಮ ಹೇಗೆ ಬಂಧನಕ್ಕೆ ಸಿಲುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊತೀವಿ. ನಂತರ ಪ್ರಕೃತಿಯ ಗುಣಗಳ ಬಂಧನದಿಂದ ಉಂಟಾಗುವ ಪರಿಣಾಮಗಳು, ಅಂದ್ರೆ ನಾವು ಆ ಬಂಧನಕ್ಕೆ ಸಿಕ್ಕಾಕೊಂಡ್ಮೇಲೆ ಅದರಿಂದ ಆಗುವಂತಹ ಕ್ರಿಯೆ ಪ್ರತಿಕ್ರಿಯೆಗಳು. ಅಂದ್ರೆ ಆ ಬಂಧನದಲ್ಲಿ ಸಿಕ್ಕಾಕೊಂಡಾಗ ಆ ಬಂಧನದಲ್ಲಿ ನಾವು ಆಯಾ ಗುಣಕ್ಕೆ ತಕ್ಕ ಹಾಗೆ ವರ್ತಿಸ್ತೀವಿ. ಆಯಾ ಗುಣಕ್ಕೆ ತಕ್ಕ ಹಾಗೆ ವರ್ತಿಸೋದ್ರಿಂದ ಅದರ ಪ್ರತಿಕ್ರಿಯೆಗಳು ಏನಾಗುತ್ತೆ ಅಂದ್ರೆ, ನಮ್ಮ ಮುಂದಿನ ಜನ್ಮ ಎಂತದ್ದು, ಮತ್ತೆ ನಾವು ಮುಂದೆ ಎಲ್ಲಿ ಜನ್ಮ ಪಡಿತೀವಿ ಅನ್ನೋದನ್ನ ಅದು ನಿರ್ಣಯ ಮಾಡುತ್ತೆ. ಮತ್ತೆ ಇಂತಹ ಒಂದು ಗುಣಗಳನ್ನ ಮೀರುವುದು, ಗುಣಾತೀತರಾಗುವುದು ಹೇಗೆ, ಈ ಗುಣಗಳಿಂದ ಈ ಬಂಧನದಿಂದ ಮುಕ್ತಿನ ಸಾಧಿಸುವುದು ಹೇಗೆ ಅನ್ನೋದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಜೊತೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೂಡ ನಾವು ಈ ಅಧ್ಯಾಯದ ಮೂಲಕ ತಿಳ್ಕೊಳ್ಳಿಕ್ಕಿದ್ದೀವಿ. ಈ 9 ಋಷಿಗಳು ಯಾರು, ಈ ಋಷಿಗಳು ನುಡಿದ ಭವಿಷ್ಯವೇನು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಈ 9 ಋಷಿಗಳು ಅವರನ್ನ ನವಯೋಗೇಂದ್ರರು ಅಂತ ಕರೀತಾರೆ. ಇವರು
ವೃಷಭದೇವನ ಮಕ್ಕಳು. ವೃಷಭದೇವ ಸ್ವತಃ ಭಗವಂತನ ಅವತಾರ. ಅವರ ಮಕ್ಕಳು ಯಾರಿರ್ತಾರೆ ಅವರಿಗೆ ಯಾವ ರೀತಿ ಒಂದು ಬೋಧನೆಗಳನ್ನ ಕೊಡ್ತಾರೆ ಅಂತಂದ್ರೆ ಅವರು ಹೇಳ್ತಾರೆ, ಮನುಷ್ಯ ಜನ್ಮವನ್ನ ಪಡೆದ ಮೇಲೆ ಜ್ಞಾನವನ್ನ ಪಡ್ಕೊಂಡು ಭಗವಂತನ ಧಾಮಕ್ಕೆ ಹಿಂದಿರುಗಬೇಕು. ಮನುಷ್ಯ ಜನ್ಮ ಸಿಗುವುದೇ ಅಪರೂಪ. ಅದು ಸಿಕ್ಕಿದ ಮೂಲ ಉದ್ದೇಶ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ದಿರ ನಾವ್ ಮತ್ತೆ ಪ್ರಾಣಿಗಳ ಹಾಗೆ ಒಂದು ಜೀವನವನ್ನ ನಡೆಸಿದ್ವಿ ಅಂತಂದ್ರೆ ಮತ್ತೆ ನಾವು ಇನ್ನೊಂದು ಪ್ರಾಣಿ ಜನ್ಮವನ್ನೇ ಪಡಿತೀವಿ ಹೊರತು ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಪಡ್ಕೊಳ್ಳೋದಿಲ್ಲ ಅನ್ನೋದನ್ನ ಅವನು ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾನೆ. ಆ ಜ್ಞಾನವನ್ನ ತಿಳಿದಂತಹ ಅವನ ಮಕ್ಕಳು ಅವರು ಹೇಗೆ ಧಾಮಕ್ಕೆ ಹಿಂದಿರುಗ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಈ 9 ಋಷಿಗಳು ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರಾವಿಡ ಅಥವಾ ಧ್ರುಮಿಲ, ಚಾಮಸ, ಕರಭಾಜನ. ದೇವ ತಮ್ಮ ಪರಮಪುರುಷನು ಹೀಗೆ ಹೇಳಿದನು, ಈ ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಅಂದ್ರೆ ಇವತ್ತು ಯಾವ ಜ್ಞಾನವನ್ನ ನಾವು ತಿಳ್ಕೊಳಕ್ಕಿದೀವಿ ಆ ಜ್ಞಾನವನ್ನ ತಿಳಿದಂತಹ ಮುನಿಗಳು, ಈ ನವಯೋಗೇಂದ್ರರು, ಅವರು ಪರಮಸಿದ್ಧಿಯನ್ನ ಪಡೆದ್ರು. ಅಂದ್ರೆ ಅವರು ಭಗವಂತನ ಧಾಮಕ್ಕೆ ಹಿಂದಿರುಗಿದ್ರು. ಅಂತಹ ಒಂದು ಅತ್ಯುತ್ತಮವಾದ ಜ್ಞಾನ ಇವತ್ತು ನಾವು ಈ ಅಧ್ಯಾಯದ ಮೂಲಕ ತಿಳ್ಕೊಳ್ಳಿಕ್ಕಿದೀವಿ. ಅದನ್ನ ಇವಾಗ ಭಗವಂತ ನಮಗೂ ಕೂಡ ಅರ್ಜುನನ ಮೂಲಕ ತಿಳಿಸ್ತಾ ಇದ್ದಾನೆ. ಅದಕ್ಕೂ ಮೊದಲು ನಾವಿವತ್ತು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಚೈತನ್ಯ ಮಹಾಪ್ರಭುಗಳು ಅವತರಿಸಿರುವ ಬಗ್ಗೆ ಭವಿಷ್ಯ, ಅಂದ್ರೆ ಚೈತನ್ಯ ಮಹಾಪ್ರಭು ಯಾರು ಅಂತ ಅನೇಕ ಜನರಿಗೆ ಗೊತ್ತಿಲ್ಲ. ನಾವು ಕೂಡ ಇಸ್ಕಾನ್ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ನಮಗೂ ಕೂಡ ಚೈತನ್ಯ ಮಹಾಪ್ರಭು ಯಾರು ಅಂತ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಿರ್ಲಿಲ್ಲ ಮತ್ತೆ ಅವ್ರು ಯಾರು ಅನ್ನೋದನ್ನ ಈಗ ನಾವು ಗ್ರಂಥಗಳಲ್ಲಿ ಸಿಕ್ಕಿರುವ ಒಂದು ಶ್ಲೋಕಗಳ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. 11ನೇ ಸ್ಕಂದ 5ನೇ ಅಧ್ಯಾಯದ 5ನೇ ಅಧ್ಯಾಯದ 32ನೇ ಶ್ಲೋಕ. ಅದು ಕೃಷ್ಣ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೀರ್ ಸಂಕೀರ್ತನ ಪ್ರಾಯೇರ್ ಯಜಂತೀಹಿ ಸುಮೇಧಸಃ. ಸತತವಾಗಿ ಕೃಷ್ಣನಾಮವನ್ನು ಹಾಡುತ್ತಾ ಭಗವತ್ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಮೇಧಾವಿಗಳು ಸಾಮೂಹಿಕ ಸಂಕೀರ್ತನೆ ನಡೆಸುತ್ತಾರೆ. ಭಗವಂತನ ವರ್ಣವು ಕಪ್ಪೇನಲ್ಲ, ಆದರೆ ಅವನು ತಾನೇ ಕೃಷ್ಣ. ಅವನು ತನ್ನ ಸಹಯೋಗಿಗಳು, ದಾಸರು, ಆಯುಧಗಳು ಮತ್ತು ಅಂತರಂಗದ ಸಂಗಾತಿಗಳು ಹೀಗೆ ಇತರರ ಜೊತೆಗೂಡಿರುತ್ತಾನೆ. ಅದೇ ಕೃಷ್ಣ ಸ್ವತಃ ಭೂಮಿ ಮೇಲೆ ಅವನು ಭಕ್ತನ ರೂಪದಲ್ಲಿ ಬರ್ತಾನೆ. ಅಂದ್ರೆ ಅವನಿಗೆ ರಾಧಾರಾಣಿ ಮತ್ತೆ ಇತರ ಭಕ್ತರು ಭಗವಂತನ ಭಕ್ತಿಯಲ್ಲಿ ಎಂತ ಆನಂದವನ್ನ ಪಡಿತಾ ಇದ್ದಾರೆ ಅನ್ನೋದು ಅವನಿಗೆ ತಿಳಿಕೊಳ್ಬೇಕು ಅಂತ ಆಸೆ ಇರುತ್ತೆ. ಅಂದ್ರೆ ಅವನಿಗೆ ಎಲ್ಲಾ ಅನುಭವ ಎಲ್ಲವೂ ಗೊತ್ತಾಗುತ್ತೆ. ಆದ್ರೆ ಅವ್ರಿಗೆ ಈ ಭಕ್ತರಿಗೆ ವಿಶೇಷವಾಗಿ ಆ ಭಕ್ತಿಯಲ್ಲಿ ಏನೋ ಒಂದು ರುಚಿ ಸಿಗ್ತಿದೆ, ಆ ರುಚಿಯನ್ನ ನಾನು ಕಾಣ್ಬೇಕು ಅಂತ ಹೇಳಿ ಅದು ಒಂದು ಕಾರಣ ಇರುತ್ತೆ. ಅವನು ಕಲಿಯುಗದಲ್ಲಿ ಈ ರೀತಿ ಚೈತನ್ಯ ಮಹಾಪ್ರಭು ಆಗಿ ಬರುವಂತದ್ದು. ನಂತರ ಇನ್ನೊಂದು ಕಾರಣ ಅಂದ್ರೆ ಅವನು ಸಂಕೀರ್ತನ ಯಜ್ಞವನ್ನ, ಈ ಕಲಿಯುಗದ ಯುಗಧರ್ಮವನ್ನ ಜನರಿಗೆ ತಿಳಿಸ್ಕೊಡೋದಕ್ಕಾಗಿ ಬಂದಿರ್ತಾನೆ. ಹೀಗೆ ಅವನು ಬರುವಾಗ ಅವನು ಒಬ್ಬನೇ ಬರೋದಿಲ್ಲ, ಅವನ ಎಲ್ಲ ಸಂಗಡಿಗರು ಯಾರು ಅವನ ಶುದ್ಧ ಭಕ್ತರಿರ್ತಾರೆ ಅವರೆಲ್ಲರನ್ನ ಜೊತೆಗೂಡಿ ಬರ್ತಾನೆ. ನಂತರ ಹಾಗೆ ಬರ್ತಾ ಅವನು ಎಲ್ಲರಿಗೂ ಕೂಡ, ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಭಗವಂತ ಕೃಷ್ಣ ಅವನು ಕಪ್ಪು ಬಣ್ಣದವನು, ಆದ್ರೆ ಇಲ್ಲಿ ಅವನು ಗೌರವರ್ಣ ಅಂತಾರೆ. ಗೌರವರ್ಣ ಅಂತಂದ್ರೆ ಚಿನ್ನದಂತಹ ಬಣ್ಣ. ಆ ಬಣ್ಣ ಯಾಕೆ ಚಿನ್ನದ ಬಣ್ಣ ಅಂತಂದ್ರೆ ಅವನು ರಾಧಾರಾಣಿಯ ಒಂದು ಭಾವದಲ್ಲಿ ಬರ್ತಾ ಇದ್ದಾನೆ. ಆದ ಕಾರಣ ರಾಧಾರಾಣಿಯ ಮೈಬಣ್ಣವನ್ನೇ ಹೊಂದಿರ್ತಾನೆ. ಮತ್ತೆ ಯಾರು ಸುಮೇಧಸಃ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಯಾರು ಬುದ್ಧಿವಂತರಿರ್ತಾರೆ ಅಂತವ್ರು ಮಾತ್ರನೇ ಈ ಸಂಕೀರ್ತನೆ ಯಜ್ಞದಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕವು ತಿಳಿಸ್ತಾ ಇದೆ. ಶ್ರೀ ಚೈತನ್ಯ ಮಹಾಪ್ರಭು ಯಾರು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿದ್ರೆ? ಭಗವಂತನೇ ಮಾತಾಜಿ. ಕೃಷ್ಣ ಅಂದ್ರೆ ಕೃಷ್ಣನೇ ರಾಧಾರಾಣಿ ರೂಪದಲ್ಲಿ ಬರ್ತಾರೆ ಮಾತಾಜಿ. ಅವರ ಪ್ರೇಮನ ಸವಿಯೋದಿಕ್ಕೆ ರಾಧಾರಾಣಿ ರೂಪ ತಗೊಂಡು ಬರ್ತಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ
ಕಲಿಯುಗದ ಆರಂಭ ಆಗಿ 500 ವರ್ಷಗಳು ಕಳೆದಿರುತ್ತೆ. ಅಂದ್ರೆ ಈಗ ನಾವು ಎಷ್ಟು ವರ್ಷಗಳು, 5,000 ವರ್ಷಗಳು ಕಳೆದಿದ್ದೀವಿ. ಅಂದ್ರೆ 4,500 ವರ್ಷಗಳು ಕಳೆದಿರುತ್ತೆ. ಆಗ ಚೈತನ್ಯ ಮಹಾಪ್ರಭುಗಳು ಭೂಮಿಯ ಮೇಲೆ ಅವತರಿಸ್ತಾರೆ. ಆದ್ರೆ ಇಲ್ಲಿ ಅವರ ಅವತಾರ ಎಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದ ಮೂಲಕ. ಚನ್ನಾ ಕಲೌ ಯದ್ ಅಭಾವಸ್ ತ್ರಿಯುಗೋ ತಸಾತ್ವಂ. ಅಂದ್ರೆ ಚನ್ನಾ ಕಲವು ಅಂತಂದ್ರೆ ಅದು ಗೌಪ್ಯವಾದ ಒಂದು ಅವತಾರ. ಅಂದ್ರೆ ಭಗವಂತ ತನ್ನನ್ನ ತಾನು ಯಾರಿಗೂ ತೋರ್ಪಡಿಸ್ಕೊಳ್ಳೋದಿಲ್ಲ. ಅವನು ಬಂದದ್ದು, ಅವನು ಮಾಡಿದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಭಗವಂತ ಅವನು ಬಂದಿದ್ದ ಅಂತ. ಅಂದ್ರೆ ಅದೊಂದು ಗೌಪ್ಯವಾದ ಅವತಾರ ಅಂತಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನ ಕಲಿಯುಗದ ಗೌಪ್ಯ ಸ್ವರೂಪ. ಅಂದ್ರೆ ಅವನೇ ರಾಮನು, ಅವನೇ ಕೃಷ್ಣನು, ಅವನೇ ಚೈತನ್ಯ ಮಹಾಪ್ರಭುಗಳು ಕೂಡ ಅವನೇ. ಅಂದ್ರೆ ಅದು ದೇವೋತ್ತಮ ಪರಮ ಪುರುಷನೇ. ಅವನು ಯಾರಿಗೂ ತಿಳಿಯದ ಹಾಗೆ ಗೌಪ್ಯವಾಗಿ ಬಂದಿದ್ದಾನೆ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೌ ವಿಶೇಷತಃ ಮಾಯಾಪುರೇ ನವದ್ವೀಪೆ ಭವಿಷ್ಯಾಮಿ ಶಚೀಸುತಃ. ಇದನ್ನ ಗರುಡ ಪುರಾಣದಲ್ಲಿ ಭಗವಂತನು ಹೇಳುತ್ತಾನೆ. ಅಂದ್ರೆ ಈ ಶ್ಲೋಕ ಗರುಡ ಪುರಾಣದಲ್ಲಿ ಬರುವಂತಹ ಶ್ಲೋಕ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಬರುತ್ತೇನೆ. ನವದ್ವೀಪ ಮಾಯಾಪುರದಲ್ಲಿ ನಾನು ಶಚಿಯ ಮಗನಾಗಿ ಹುಟ್ಟುತ್ತೇನೆ. ಅಂದ್ರೆ ಪ್ರತಿಯೊಂದು ವಿಷಯನೂ ಕೂಡ ಭಗವಂತನ ಬಗ್ಗೆ ಅದು ಒಂದು ಕಾಲ, ಅಂದ್ರೆ ಆ ಸಂದರ್ಭ ಬರೋದಕ್ಕೂ ಮೊದಲೇ ಈ ಎಲ್ಲಾ ಶ್ಲೋಕಗಳ ಮೂಲಕ ನಾವು ತಿಳಿಬಹುದು ಭಗವಂತ ಮತ್ತೆ ಯಾವಾಗ ಅವತಾರ ಮಾಡ್ತಾನೆ, ಮತ್ತೆ ಯಾವ ರೀತಿಯಲ್ಲಿ ಬರ್ತಾನೆ, ಯಾರ ಮಗನಾಗಿ ಬರ್ತಾನೆ, ಯಾವ ಜಾಗದಲ್ಲಿ ಹುಟ್ಟುತ್ತಾನೆ, ಅವನೇನೆಲ್ಲ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಅದೇ ರೀತಿ ಹೇಳ್ತಾ ಇದ್ದಾರೆ ಗರುಡ ಪುರಾಣದಲ್ಲಿ. ಕಲಿಯುಗದ ಮೊದಲ ಭಾಗ ಅಂದ್ರೆ ಕಲಿಯುಗ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ನಮಗೆ ತಿಳಿದಿದೆ ಅವನು ಬುದ್ಧ ಅವತಾರ, ಕಲ್ಕಿ ಅವತಾರದಲ್ಲಿ ಅವನು ಈ ಕಲಿಯುಗದ ಕೊನೆಯಲ್ಲಿ ಬರ್ತಾನೆ ಅಂತ. ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಕಲಿಯುಗದ ಮೊದಲ ಭಾಗದಲ್ಲಿ ಬರ್ತಾರೆ. ಮತ್ತೆ ಅವರು ಆಧ್ಯಾತ್ಮಿಕ ರೂಪದಲ್ಲಿ ಬರ್ತಾರೆ. ಅಂದ್ರೆ ಅವರು ಭಗವಂತ ದೇವೋತ್ತಮ ಪರಮ ಪುರುಷನಾಗಿ ಬರ್ತಾರೆ. ನವದ್ವೀಪ ಮಾಯಾಪುರದಲ್ಲಿ ನಾನು ಶಚಿಯ ಮಗನಾಗಿ ಹುಟ್ಟುತ್ತೇನೆ. ಅವರು ಎಲ್ಲಿ ಹುಟ್ಟುತ್ತಾರೆ ಅಂತ ಕೂಡ ಹೇಳಿದ್ದಾರೆ. ಮಾಯಾಪುರದಲ್ಲಿ ಹುಟ್ಟುತ್ತಾರೆ. ಮತ್ತೆ ಅವರ ತಾಯಿಯ ಹೆಸರು ಕೂಡ ಹೇಳಿದ್ದಾರೆ, ಶಚಿ ಮಾತಾ. ಅದೇ ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಇನ್ನೊಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಕಾಲೇ ಪ್ರಥಮ ಸಂಧ್ಯಾಯಂ ಲಕ್ಷ್ಮೀಕಾಂತೋ ಭವಿಷ್ಯತಿ ದಾರು ಬ್ರಹ್ಮ ಸಮೀಪಸ್ಥ ಸನ್ಯಾಸಿ ಗೌರ ವಿಗ್ರಹ. ಕಲಿಯುಗದ ಮೊದಲ ಭಾಗದಲ್ಲಿ ಪರಮಪುರುಷನು ಚಿನ್ನದಂತಹ ರೂಪದಲ್ಲಿ ಬರುತ್ತಾನೆ. ಅವನು ಮೈಬಣ್ಣವನ್ನು ಕೂಡ ಹೇಳ್ತಾ ಇದ್ದಾನೆ. ಚಿನ್ನದಂತಹ ರೂಪದಲ್ಲಿ ಬರುತ್ತಾನೆ. ಮೊದಲು ಅವನು ಲಕ್ಷ್ಮಿಯ ಪತಿಯಾಗುತ್ತಾನೆ. ಅಂದ್ರೆ ಆ ಯುಗದ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಅವರ ಹೆಂಡತಿ, ಅವರ ಹೆಸರು ಲಕ್ಷ್ಮೀ ಪ್ರಿಯಾ ಅಂತ, ಅವರ ಹೆಂಡತಿ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನಂತರ ಅವರು ದೈವಿಕ ಮರದ ರೂಪದಲ್ಲಿ ಕಾಣಿಸಿಕೊಳ್ಳುವ ಜಗನ್ನಾಥನ ಬಳಿ ಸನ್ಯಾಸಿಯಾಗುತ್ತಾನೆ. ಅಂದ್ರೆ ಲಕ್ಷ್ಮೀ ಪ್ರಿಯಾ ಅವರ ಮೊದಲ ಹೆಂಡತಿ, ಅವರಿಗೆ ಹಾವು ಕಚ್ಚಿ ಅವರು ದೇಹತ್ಯಾಗ ಮಾಡಿದ ನಂತರ ಅವರು ವಿಷ್ಣು ಪ್ರಿಯಾ ಅಂತ ಇನ್ನೊಂದು ಮದುವೆನ ಹಾಕ್ತಾರೆ ಅವರ ತಾಯಿಯ ಒತ್ತಾಯದ ಮೇರೆಗೆ. ಆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಜಗನ್ನಾಥನ ಬಳಿ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಆ ಒಂದು ಭಗವಂತನ ಅವತಾರ ಆಗೋದಕ್ಕೆ ಮೊದಲೇ ಹೇಳಿರುವಂತಹ ವಿಚಾರಗಳು. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ನರಸಿಂಹ ಪುರಾಣದಲ್ಲೂ ಕೂಡ ಚೈತನ್ಯ ಮಹಾಪ್ರಭುಗಳ ಅವರ ಒಂದು ಅವತಾರದ ಉಲ್ಲೇಖ ಇದೆ. ಸತ್ಯೇ ದೈತ್ಯ ನಾಸ ಸಮಯೇ ಸಿಂಹಾರ್ಧ್ವ ಮರ್ತ್ಯಕೃತಿ ತ್ರೇತಾಯಂ ದಸ್ಕಂದರಂ ಪರಿಭವಾನ್ ರಾಮೇತಿ ನಾಮಕೃತಿ. ದೇವೋತ್ತಮ ಪರಮ ಪುರುಷನು ಸತ್ಯಯುಗದಲ್ಲಿ ದೈತ್ಯರಿಂದ ಕಾಡಿದ ಭೀಕರ ರೋಗವನ್ನು ಗುಣಪಡಿಸಲು ಅರ್ಧನರನಾಗಿ ಅರ್ಧ ಸಿಂಹವಾಗಿ ಕಾಣಿಸಿಕೊಂಡ. ಮತ್ತು ತ್ರೇತಾಯುಗದಲ್ಲಿ ರಾಮನೆಂಬ ವ್ಯಕ್ತಿಯಾಗಿ ಕಾಣಿಸಿಕೊಂಡ 10 ತಲೆಯ ರಾಕ್ಷಸ ರಾವಣನನ್ನು ಸೋಲಿಸಿದ. ಗೋಪಾಲನ್ ಪರಿಪಾಲಯನ್ ವ್ರಜಪುರೇ ಭಾರಂ ಹರನ್ ದ್ವಾಪರೇ ಗೌರಾಂಗ ಪ್ರಿಯ ಕೀರ್ತನ ಕಲಿಯುಗೆ ಚೈತನ್ಯ ನಾಮ ಪ್ರಭು. ಮತ್ತು ದ್ವಾಪರ ಯುಗದಲ್ಲಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿ ವ್ರಜಪುರದ ಗೋಪರನ್ನು ರಕ್ಷಿಸಿದ ದೇವೋತ್ತಮ ಪರಮಪುರುಷನು ಮತ್ತೆ ಕಲಿಯುಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನ ರೂಪವು ಬಂಗಾರವಾಗಿರುತ್ತದೆ. ಅವನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದರಲ್ಲಿ ಆನಂದವನ್ನು ಪಡುತ್ತಾನೆ ಮತ್ತು ಅವನ ಹೆಸರು ಚೈತನ್ಯ ಎಂದು ಇರುತ್ತದೆ. ಅಂದ್ರೆ ಈ ಪುರಾಣಗಳು, ಶಾಸ್ತ್ರಗಳು ಅವು ಎಲ್ಲವೂ ಕೂಡ ಭಗವಂತನ ಪ್ರತಿಯೊಂದು ಅವತಾರದ ಬಗ್ಗೆ, ಆ ಅವತಾರದಲ್ಲಿ ಅವನು ಮಾಡುವ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಆ ಒಂದು ಘಟನೆ ನಡೆಯೋದಕ್ಕೆ ಮೊದಲೇ ಅವರು ತಿಳಿಸ್ಕೊಡುತ್ತೆ. ಆ ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ, ಆ ಶ್ಲೋಕಗಳ ಮೂಲಕ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸತ್ಯಯುಗದಲ್ಲಿ ಅವನು ನರಸಿಂಹನಾಗಿ ಬರ್ತಾನೆ.
ನಂತರ ತ್ರೇತಾಯುಗದಲ್ಲಿ ರಾಮನಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ, ಕಲಿಯುಗದಲ್ಲಿ ಅವನು ಚೈತನ್ಯ ಮಹಾಪ್ರಭುವಾಗಿ ಬರ್ತಾನೆ. ಅವನ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವನು ಬಂಗಾರದ ಬಣ್ಣವನ್ನು ಹೊಂದಿರ್ತಾನೆ, ಮತ್ತೆ ಅವನು ಹರಿನಾಮ ಸಂಕೀರ್ತನೆ ಮಾಡೋದ್ರಲ್ಲಿ ಆನಂದವನ್ನು ಪಡಿತಾನೆ, ಮತ್ತೆ ಅವನು ಹೆಸರು ಚೈತನ್ಯ ಅಂತ ಕೂಡ ಹೇಳಿದ್ದಾರೆ. ಪದ್ಮಪುರಾಣದಲ್ಲಿ ದೇವೋತ್ತಮ ಪರಮ ಪುರುಷನು ಸ್ವತಃ ಹೇಳುತ್ತಾನೆ, ಕಲೆ ಪ್ರಥಮ ಸಂಧ್ಯಾಯಂ ಗೌರಾಂಗೋತ್ತಮ ಮಹೀತಲೆ ಭಾಗೀರಥಿ ತತೆ ರಮ್ಯೆ ಭವಿಷ್ಯಾಮಿ ಸಚೀಸುತಃ. ಇದು ಪದ್ಮಪುರಾಣದಲ್ಲಿ ಹೇಳಿರುವಂತದ್ದು. ನರಸಿಂಹ ಪುರಾಣ, ಗರುಡ ಪುರಾಣ, ಪದ್ಮಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ಅವತಾರಕ್ಕೂ ಮೊದಲೇ ಉಲ್ಲೇಖ ಆಗಿರುವಂತಹ ಶ್ಲೋಕಗಳು. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ಈ ಭೂಮಿಯ ಮೇಲೆ ಭಾಗೀರಥಿಯ ದಂಡೆ ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಸುಂದರ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಅಂದ್ರೆ ಈ ಮಾಯಾಪುರ ಅನ್ನುವಂಥದ್ದು ಅದು ಗಂಗಾ ನದಿ ತೀರದಲ್ಲಿ ಬರುವಂತದ್ದು. ನಾನು ಚಿನ್ನದ ರೂಪವನ್ನು ಹೊಂದುತ್ತೇನೆ ಮತ್ತು ನಾನು ಶಚಿಯ ಮಗನಾಗಿ ಜನ್ಮ ಪಡೆಯುತ್ತೇನೆ. ಮತ್ತೆ ತಾಯಿಯ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ಅಥರ್ವ ವೇದ ಪುರಾಣ ಅಥರ್ವ ವೇದದಲ್ಲಿ ಪರಮ ಪುರುಷನು ಹೀಗೆ ಹೇಳುತ್ತಾನೆ. ಅಥರ್ವ ವೇದದಲ್ಲೂ ಕೂಡ ಇದರ ಬಗ್ಗೆ ಒಂದು ಉಲ್ಲೇಖ ಇದೆ. ಇತೋತ್ಥಾಕೃತ ಸನ್ಯಾಸೋ ವತರಿಷ್ಯಾಮಿ ಸಗುಣೋ ನಿರ್ವೇದೋ ನಿಷ್ಕಾಮೋ ಮೂಗಿರ್ವಾಣ ತೀರ ಅಥೋ ಲಕಾನಂದಯಃ ಕಲೋ ಚತುಸ್ಸಹಸ್ರ ವೋತ್ಪರಿ ಪಂಚಸಹಸ್ರಾಭ್ಯಂತರೆ ಗೌರವರ್ಣೋ ದೀರ್ಘಾಂಗಃ ಸರ್ವಲಕ್ಷಣಾಯುಕ್ತ ಈಶ್ವರ ಪ್ರಾರ್ಥಿತೋ ನಿಜರಸ ಸ್ವಾದೋ ಭಕ್ತರೂಪೋ ಮಿಶ್ರಕ್ಯೋ ವಿದಿತ ಯೋಗಶ್ಯಾಮ್. ನಾನು ಕಲಿಯುಗದ 4,000 ವರ್ಷಗಳು ಕ್ರಮಿಸಿದ ನಂತರ ಮತ್ತು 5,000 ವರ್ಷಗಳು ಮುಗಿಯುವ ಮೊದಲು ಇಲ್ಲಿಗೆ ಇಳಿಯುತ್ತೇನೆ. ನಾನು ಗಂಗಾ ನದಿಯ ದಡದಲ್ಲಿ ಭೂಮಿಯ ಮೇಲೆ ಬರುತ್ತೇನೆ. ನಾನು ಎತ್ತರದ ಮತ್ತು ಸಂತ ಬ್ರಾಹ್ಮಣನಾಗಿರುತ್ತೇನೆ. ಉತ್ಕೃಷ್ಟ ವ್ಯಕ್ತಿಯ ಎಲ್ಲಾ ಶುಭ ಲಕ್ಷಣಗಳನ್ನು ನಾನು ಹೊಂದುತ್ತೇನೆ. ನಾನು ವೈರಾಗ್ಯವನ್ನು ಪ್ರದರ್ಶಿಸುತ್ತೇನೆ. ನಾನು ಎಲ್ಲಾ ಮಂಗಳಕರ ಚಿಹ್ನೆಗಳನ್ನು ಹೊಂದುತ್ತೇನೆ. ನಾನು ಭಕ್ತನಾಗಿರುತ್ತೇನೆ. ಭಕ್ತಿ ಯೋಗವನ್ನು ಅಭ್ಯಾಸ ಮಾಡುತ್ತೇನೆ. ನನ್ನದೇ ಆದ ಭಕ್ತಿ ಸೇವೆಯ ರಸವನ್ನು ಸವಿಯುತ್ತೇನೆ. ಮಾತಾಜಿ ಕೇಳಿಸ್ತಿಲ್ಲ. ಮಾತಾಜಿ ಕೇಳಿಸ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಈಗ ಕೇಳಿಸ್ತಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಇವಾಗ ಕೇಳಿಸ್ತಾ ಇದೆ. ಇಷ್ಟೊತ್ತು ಕೇಳಿಸಿಲ್ಲ ಮಾತಾಜಿ. ಮಾತಾಜಿ, ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಯ್ತು, ಒಂದು ನಿಮಿಷ. ಓಕೆ. ಮಾತಾಜಿ ಸ್ಕ್ರೀನ್ ಕಾಣ್ತಿದ್ಯಾ ಮಾತಾಜಿ? ಕಾಣಿಸ್ತಿದೆ ಮಾತಾಜಿ.
ಓಕೆ, ಹೀಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಎಲ್ಲ ಒಂದು ಶಾಸ್ತ್ರಗಳಲ್ಲಿ ಅಥರ್ವ ವೇದದಲ್ಲಿ, ಗರುಡ ಪುರಾಣ, ನರಸಿಂಹ ಪುರಾಣ ಮತ್ತೆ ಪದ್ಮ ಪುರಾಣ, ಎಲ್ಲಾ ಶಾಸ್ತ್ರಗಳಲ್ಲಿ, ಭಾಗವತದಲ್ಲಿ ಎಲ್ಲಾ ಕಡೆ ಕೂಡ ಚೈತನ್ಯ ಮಹಾಪ್ರಭುಗಳ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಹುಟ್ಟುತ್ತಾರೆ, ಹೇಗೆ ಹುಟ್ಟುತ್ತಾರೆ, ಮತ್ತೆ ಯಾರು ಅವರ ತಾಯಿ ಹೇಗಿರ್ತಾರೆ, ಅವರ ಹೆಂಡತಿ ಯಾರಾಗಿರ್ತಾರೆ, ಮತ್ತೆ ಅವ್ರು ಯಾವ ರೀತಿ ಸಂಕೀರ್ತನೆ ಯಜ್ಞವನ್ನ ಹಬ್ಬಲಿಕ್ಕೆ ಅಂತ ಬರ್ತಾರೆ, ಮತ್ತೆ ಹೇಗೆ ಅವರು ಕಾಣಿಸ್ತಾರೆ, ಮತ್ತೆ ಭಕ್ತರಾಗಿ ಅವರು ಭಕ್ತರ ರೂಪದಲ್ಲಿ ಬರ್ತಾರೆ, ಎಲ್ಲವನ್ನು ಕೂಡ ಇದಕ್ಕೆ ಮೊದಲೇ ಅವರು ಉಲ್ಲೇಖ ಮಾಡಿದ್ದಾರೆ ಎಲ್ಲ ಶ್ಲೋಕಗಳಲ್ಲೂ. ಅಂದ್ರೆ ಎಲ್ಲ ಶಾಸ್ತ್ರಗಳಲ್ಲೂ ಅವರ ಬರುವುದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ, ದೇವೋತ್ತಮ ಪರಮ ಪುರುಷನೇ, ಅವನ ಆ ರೀತಿ ಭಕ್ತನ ಹಾಗೆ ಬರುವಂತದ್ದು. ಈಗ ನಾವು ಗುಣತ್ರಯ ವಿಭಾಗ ಯೋಗದ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಂ ಹಿತೋ ಗತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಅಂದ್ರೆ ಇವತ್ತು ನಾವು ತಿಳ್ಕೊಳ್ಳಕ್ಕೆ ಇರುವಂತಹ ಜ್ಞಾನ ಅದು ಎಂಥದ್ದು ಅನ್ನೋದನ್ನ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ತಿಳಿಸುತ್ತಿರುವಂತಹ ಒಂದು ಶ್ಲೋಕ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಈಗ ಏನು ಗುಣತ್ರಯ ವಿಭಾಗದಲ್ಲಿ ಅವನು ತ್ರಿಗುಣಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಆ ತ್ರಿಗುಣಗಳ ವಿಷಯ ಅದು ಎಷ್ಟು ಅತ್ಯುತ್ತಮವಾದ ಜ್ಞಾನ ಅಂದ್ರೆ, ಅದನ್ನ ತಿಳ್ಕೊಂಡ್ರೆ, ಒಮ್ಮೆ ಅಂತಹ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರು ಅಂತಂದ್ರೆ, ಋಷಿ ಮುನಿಗಳು ಅದನ್ನ ತಿಳ್ಕೊಂಡಂತವ್ರು, ನವಯೋಗೇಂದ್ರರ ಬಗ್ಗೆ ನಾವು ನೋಡಿದ್ವಿ ಉದಾಹರಣೆಗೆ. ಅವರು ಹೇಗೆ ಭಗವಂತನ ಧಾಮಕ್ಕೆ ಅವರು ವಾಪಸ್ಸಾದ್ರು, ಹೇಗೆ ಅವರು ಅದನ್ನ ತಿಳ್ಕೊಂಡು, ಅಂದ್ರೆ ಈ ಭೌತಿಕ ಜಗತ್ತಿನ ಮೇಲೆ ಭೌತಿಕ ಜಗತ್ತು ಅಂದ್ರೆ ಏನು, ಅಲ್ಲಿ ಬಂಧನ ಅಂದ್ರೆ ಏನು, ಆ ಬಂಧನದಿಂದ ಮುಕ್ತಿಯನ್ನ ಹೇಗೆ ಪಡೆಯುವಂಥದ್ದು, ಅದನ್ನೇ ಇವತ್ತಿನ ಅಧ್ಯಾಯ ತಿಳಿಸ್ಕೊಡುವಂಥದ್ದು. ಆ ರೀತಿ ಮಾಡುವ ಮೂಲಕ ನಾವು ಕೂಡ ಈ ಭವಬಂಧನದಿಂದ ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತದ್ದು. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಃ ಸರ್ಗೇ ಅಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತೆ ಪಡುವುದಿಲ್ಲ. ಅಂದ್ರೆ ಈ ಜ್ಞಾನವನ್ನ ತಿಳ್ಕೊಂಡ್ರೆ ಸಾಕು. ನಾವು ಜ್ಞಾನವನ್ನ ತಿಳ್ಕೊಂಡ್ರೆ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಮತ್ತೆ ಹುಟ್ಟುವ ಅವಶ್ಯಕತೆ ಇಲ್ಲ. ಯಾರು ಈ ಜ್ಞಾನವನ್ನ ತಿಳಿತಾರೆ ಅವರಿಗೆ ಈ ಪ್ರಕೃತಿಯ ಗುಣಗಳ ಬಗ್ಗೆ ತಿಳಿಯುತ್ತೆ, ಈ ಬಂಧನದ ಬಗ್ಗೆ ತಿಳಿಯುತ್ತೆ. ಆಗ ಆ ಬಂಧನದಿಂದ ಹೇಗೆ ಮುಕ್ತಿನ ಸಾಧಿಸಬಹುದು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಅವರಿಗೆ ಈ ಬಂಧನದಿಂದ ಮುಕ್ತಿನ ಪಡೆಯೋದಕ್ಕೆ ತಿಳಿಯುತ್ತೆ, ಆಗ ಅವರು ಈ ಭವಸಾಗರದಿಂದ ಅದನ್ನ ದಾಟಿ ಅವರು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ. ಹಾಗೆ ಅವರು ಭಗವಂತನ ಧಾಮಕ್ಕೆ ತಿರುಗಿದ ಮೇಲೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನ ದಿವ್ಯ ಸ್ವಭಾವವನ್ನ ಹೊಂದುತ್ತಾರೆ. ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ಇದನ್ನ ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಸಾರೂಪ್ಯ ಮುಕ್ತಿ ಅಂದ್ರೆ ಭಗವಂತನ ಹಾಗೆಯೇ ಒಂದು ರೂಪವನ್ನ ಹೊಂದುವಂಥದ್ದು, ನನ್ನದೇ ಸ್ವಭಾವವನ್ನ ಹೊಂದುತ್ತಾರೆ. ಅಂದ್ರೆ ನಾವು ಕೂಡ ಭಗವಂತನ ಧಾಮಕ್ಕೆ ಹೋದ ಮೇಲೆ ನಾವು ಕೂಡ ನಮ್ಮ ಆತ್ಮದ ನಿಜ ಸ್ವರೂಪ, ಅದ್ರ ಸ್ವರೂಪ ಏನಂದ್ರೆ ಅದು ಸಚ್ಚಿತ್ ಆನಂದ. ಹಾಗೆ ನಾವು ಕೂಡ ಸಚ್ಚಿತ್ ಆನಂದ ಸ್ವರೂಪಿಗಳಾಗ್ತೀವಿ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ನಾವು ನಾವು ನೋಡಿದೀವಿ ಕಲ್ಪಾಂತ್ಯ ಮತ್ತೆ ಬ್ರಹ್ಮನ 100 ದಿನಗಳು ಅಂದ್ರೆ 100 ವರ್ಷಗಳು ಆದ್ಮೇಲೆ ನಾವೆಲ್ಲರೂ ಕೂಡ ಹೇಗೆ ಈ ಪ್ರಕೃತಿ ಪ್ರಳಯದಲ್ಲಿ ನಾಶವಾಗ್ತೀವಿ ಅಂತ, ಅಂತಹ ಒಂದು ಪರಿಸ್ಥಿತಿ ನಮಗೆ ಬರೋದಿಲ್ಲ ಭಗವಂತನ ಧಾಮಕ್ಕೆ ಹಿಂದಿರುಗಿದ ಮೇಲೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಭಗವಂತ. ಸರ್ವ ಯೋನೀಷು ಕೌಂತೇಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ ಯೋನಿರ್ ಅಹಂ ಬೀಜ ಪ್ರದಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಅಂದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದೀವಿ ಅಂತಂದ್ರೆ, ಇಂತಹ ಒಂದು ದೇಹವನ್ನ ಪಡೆದಿದೀವಿ ಅಂದ್ರೆ ಅದಕ್ಕೆ ಸ್ವತಃ ಭಗವಂತನೇ ಕಾರಣ. ಯಾಕಂದ್ರೆ ಅವನೇ ಬೀಜಪ್ರದ,
ತಂದೆ ಅಂತ ಹೇಳ್ತಾ ಇದ್ದಾನೆ. ಬೀಜವನ್ನು ಅಂದ್ರೆ ನಮ್ಮ ಹುಟ್ಟಿಗೆ ಮೂಲ ಕಾರಣ ಭಗವಂತ. ಅಂದ್ರೆ ಹೇಗೆ ಅಂತಂದ್ರೆ ನಮಗೆ ಒಂದು ವ್ಯಕ್ತಿ ರೂಪ ಇದೆ. ನಿರಾಕಾರವಾದಿಗಳು ಹೇಳ್ತಾರೆ ಭಗವಂತ ಅಂದ್ರೆ ಶಕ್ತಿ ಅಂತ. ಆದ್ರೆ ನಮಗೆ ಒಂದು ವ್ಯಕ್ತಿ ರೂಪ ಇದೆ. ನನಗೆ ರೂಪ ಇದೆ, ನನ್ನ ತಂದೆಗೆ ರೂಪ ಇದೆ, ನನ್ನ ತಂದೆಯ ತಂದೆಗೆ ರೂಪ ಇದೆ. ಹಾಗೆ ಹಿಂದೆ ಹೋಗ್ತಾ ಹೋಗ್ತಾ ಬ್ರಹ್ಮನಿಗೆ ಒಂದು ರೂಪ ಇದೆ. ಬ್ರಹ್ಮ ಬಂದಂತದ್ದು ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕಳಿನಿಂದ, ಅವನಿಗೂ ಒಂದು ರೂಪ ಇದೆ. ನಂತರ ಆ ಬ್ರಹ್ಮ ಅವನು ಸ್ವಾಂಶ ವಿಸ್ತರಣೆ, ಕೃಷ್ಣನ ಸ್ವಾಂಶ ವಿಸ್ತರಣೆ ಆದ ಕಾರಣ ಕೃಷ್ಣನಿಗೂ ಒಂದು ರೂಪ ಇದೆ. ಹೀಗೆ ನಾವು ಮೂಲತಃ ಬಂದಿರುವಂತದ್ದು ಭಗವಂತನಿಂದ. ಭಗವಂತನೇ ನಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಮ್ಮ ಒಂದು ಈ ರೂಪಕ್ಕೆ ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ನಮ್ಮ ಈ ಒಂದು ರೂಪ ನಾವೇನ್ ಪಡೆದಿದ್ದೀವಿ ಅದಕ್ಕೆ ಮೂಲ ಕಾರಣ ಭಗವಂತ. ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ತಾನಾಗಿಯೇ ಸೃಷ್ಟಿಯಾದಂತದ್ದಲ್ಲ. ಇದಕ್ಕೆ ಪ್ರಭುಪಾದರು ಕೂಡ ಒಂದು ಉದಾಹರಣೆ ಕೊಡ್ತಾರೆ. ತಂಡೋಲ ವೃಶ್ಚಿಕ ನ್ಯಾಯ ಅಂತ. ಅಂದ್ರೆ ಅದಕ್ಕೊಂದು ಸಾದೃಶ್ಯವನ್ನ ಹೇಳ್ತಾರೆ. ಏನಂತಂದ್ರೆ ತಂಡೋಲ ವೃಶ್ಚಿಕ ನ್ಯಾಯ ಅಂದ್ರೆ ಅದರಲ್ಲಿ ಒಂದು ಅಕ್ಕಿಯ ರಾಶಿ, ಧಾನ್ಯದ ರಾಶಿಯನ್ನ ಹಾಕಿದ್ದಾರೆ. ಆ ರಾಶಿಯ ಒಳಗಡೆ ಹೋಗಿ ಚೇಳು ತನ್ನ ಮೊಟ್ಟೆಗಳನ್ನ ಇಟ್ಟು ಬರುತ್ತೆ. ಆ ಮೊಟ್ಟೆಗಳು ಒಡೆದು ಅದರಿಂದ ಮತ್ತೆ ಈ ಚೇಳಿನ ಮರಿಗಳು ಬರ್ತವೆ. ಆದ್ರೆ ನೋಡುವಂತವ್ರು ಏನ್ ಅನ್ಕೋತಾರೆ ಅಂತಂದ್ರೆ ಈ ಅಕ್ಕಿ ಒಳಗಡೆಯಿಂದಾನೇ ಈ ಚೇಳುಗಳು ಹುಟ್ಟುತ್ತಾ ಇದೆ, ಈ ಚೇಳುಗಳು ಹುಟ್ಟೋದಕ್ಕೆ ಮೂಲ ಕಾರಣ ಈ ಅಕ್ಕಿ ರಾಶಿ ಧಾನ್ಯ ಅಂತ ಅನ್ಕೋತಾರೆ. ಆದ್ರೆ ಅದು ಆ ರೀತಿ ಕಾಣುತ್ತೆ ಹೊರತು ಅದು ಸತ್ಯ ಅಲ್ಲ. ಅಲ್ಲಿ ಹೋಗಿ ಚೇಳು ತನ್ನ ಮೊಟ್ಟೆಗಳನ್ನ ಇಟ್ಟು ಬಂದಿದೆ. ಹಾಗೆ ಇಲ್ಲಿ ಪ್ರಕೃತಿಯಲ್ಲಿಯೇ ಎಲ್ಲವೂ ಕೂಡ ಒಂದು ಈ ವಿಜ್ಞಾನಿಗಳು ಹೇಳ್ತಾರೆ. ಮೊದಲಿಗೆ ಒಂದು ಸೃಷ್ಟಿಯಲ್ಲಿ ಏನಾಯ್ತು ಅಂದ್ರೆ ನೀರಿನಲ್ಲಿ ಅಥವಾ ಯಾವುದೋ ಒಂದು ಅಣು ಅದು ಸೃಷ್ಟಿ ಆಯ್ತು. ಪುಟ್ಟದಾದ ಒಂದು ಅಣು ಸೃಷ್ಟಿ ಆಯ್ತು. ಅದು ವಿಭಜನೆ ಆಗ್ತಾ ಅದರಲ್ಲಿ ಒಂದು ವಿಕಾಸ ಆಗ್ತಾ ಆಗ್ತಾ ಆ ಅಣು ಒಂದು ಜಲಚರವಾಗಿ, ನಂತರ ಪಕ್ಷಿಗಳಾಗಿ, ಅಥವಾ ಗಿಡ ಮರಗಳಾಗಿ, ನಂತರ ಪ್ರಾಣಿಗಳಾಗಿ, ಈಗ ಕೊನೆಗೆ ಏನಂತ ಹೇಳ್ತಾರೆ ಅಂದ್ರೆ ಮಂಗನಿಂದ ಮಾನವ ಬಂದ ಅಂತ ಹೇಳ್ತಾರೆ. ಆದ್ರೆ ಅದು ಪ್ರಕೃತಿಯಿಂದ ಅಥವಾ ಪ್ರಕೃತಿಯಲ್ಲಿ ಆದ ಒಂದು ರಾಸಾಯನಿಕ ಕ್ರಿಯೆಗಳಿಂದ ಆದಂತದ್ದು ಅಲ್ಲ ಜೀವಿಗಳು. ಈ ಜೀವಿಗಳು ಸ್ವತಃ ಭಗವಂತನಿಂದಲೇ ಬಂದಂತದ್ದು. ಇದೆಲ್ಲವನ್ನು ಸೃಷ್ಟಿಸಿದವನು ಸ್ವತಃ ಭಗವಂತ. ಈ ಪ್ರಕೃತಿಯಲ್ಲಿ ಇವೆಲ್ಲವನ್ನು ಅಂದ್ರೆ ಭಗವಂತ ನಾವು ನೋಡ್ತೀವಿ, ಅವನು ಕಣ್ಣ ದೃಷ್ಟಿ ಭೂಮಿ ಪ್ರಕೃತಿಯ ಮೇಲೆ ಬಿದ್ದಾಗ್ಲೇ ಎಲ್ಲ ಸೃಷ್ಟಿಗಳು ಅದು ಪ್ರಾರಂಭ ಆಗುತ್ತೆ. ಅಂದ್ರೆ ಅವನು ಒಂದು ನೋಟದಿಂದಲೇ ಆ ಪ್ರಕೃತಿಯಲ್ಲಿ ಒಂದು ಗರ್ಭ ಧಾರಣೆ ಆಗುವಂತೆ ಮಾಡ್ತಾನೆ. ಎಲ್ಲ ಸೃಷ್ಟಿಗಳು ಹುಟ್ಟುವಂತೆ ಮಾಡ್ತಾನೆ. ಸರ್ವಯೋನೀಷು ಕೌಂತೇಯ ಮೂರ್ತಯ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತಃ. ನಾವು ವಿಕಸನಗೊಂಡಿದ್ದೇವೆಯೇ ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆಯೇ? ಹರೇ ಕೃಷ್ಣ. ನಾವು ಹೀಗೆ ಬಂದಿದ್ದೀವಿ, ನಾವು ಭಗವಂತ ಸೃಷ್ಟಿಯಿಂದ ಬಂದಿದ್ದೀವ ಅಥವಾ ನಾವು ಈ ರಾಸಾಯನಿಕ ಪ್ರಕ್ರಿಯೆಗಳಿಂದ ಈ ರೀತಿ ಒಂದು ರೂಪವನ್ನ ಪಡೆದಿದ್ದೀವ ಅಂತ? ಹರೇ ಕೃಷ್ಣ. ಭಗವಂತನಿಂದ ಬಂದಿದ್ದೇವೆ. ಭಗವಂತನಿಂದಲೇ ಬಂದಿದ್ದೀವಿ. ಸ್ವತಃ ಭಗವಂತನೇ ನಮ್ಮ ಒಂದು ರೂಪ ಅಥವಾ ನಮ್ಮ ಒಂದು ಜನ್ಮಕ್ಕೆ ಅವನು ಮೂಲ ಕಾರಣ ಆಗಿದ್ದಾನೆ. ಇಲ್ಲಿ ತೋರಿಸ್ತಾ ಇದ್ದಾರೆ 84 ಲಕ್ಷ ಯೋನಿಗಳು ಒಂದಾದ ಮೇಲೆ ಒಂದು ಈ ಜಲಚರಗಳಾದ್ಮೇಲೆ ಸಸ್ಯವರ್ಗಗಳಾದ್ಮೇಲೆ ಒಂದು ಕೀಟಗಳಾದ್ಮೇಲೆ ಬರುವಂತದ್ದು ಸಹಿಸೃಪಗಳಾದ ಮೇಲೆ ಬರುವಂತದ್ದು ಒಂದು ಪಕ್ಷಿಗಳಾದ್ಮೇಲೆ ಪ್ರಾಣಿಗಳಾದ್ಮೇಲೆ ಮನುಷ್ಯರು. ಈ ರೀತಿ ಒಂದಾದ ನಂತರ ಇನ್ನೊಂದು ಈ ವಿಜ್ಞಾನಿಗಳು ಹೇಳ್ತಾರೆ ಇದೆಲ್ಲವೂ ಕೂಡ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಒಂದು ಅಣು ಈ ರೀತಿ ಒಂದು ರೂಪಗಳನ್ನ ಪಡಿತಾ ಹೋಗ್ತಿದೆ ಅಂತ. ಆದ್ರೆ ಅದು ನಿಜ ಅಲ್ಲ. ನಿಜ ಏನು ಅಂತಂದ್ರೆ ನಾವು ಸ್ವತಃ
ಭಗವಂತನ ಮಕ್ಕಳು, ಭಗವಂತನಿಂದಲೇ ಸೃಷ್ಟಿಸಲ್ಪಟ್ಟವರು. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಐಹಿಕ ಪ್ರಕೃತಿಯ 3 ಗುಣಗಳಿವೆ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವರು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ, ಸಾಂಖ್ಯಯೋಗದ ಮೂಲಕ ವಿಶ್ಲೇಷಣಾತ್ಮಕ ಅಧ್ಯಯನ ಮಾಡಿ ಅವರು ಒಂದು ದೇಹ ಅಂದ್ರೆ, ಕ್ಷೇತ್ರ ಅಂದ್ರೆ ಏನು, ಅದು ಏನದ್ರಿಂದೆಲ್ಲ ಆಗಿದೆ ಅಂದ್ರೆ, ಈ ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿದೆ. ಮತ್ತೆ ಅದು ಸ್ಥೂಲ ಶರೀರ ಆದ್ರೆ, ಸೂಕ್ಷ್ಮ ಶರೀರ ಅದು ಮನಸ್ಸು, ಬುದ್ಧಿ, ಅಹಂಕಾರದಿಂದ ಆಗಿದೆ. ಮತ್ತೆ ಈ ಪಂಚಭೂತಗಳಿಂದ ಆದಂತಹ ದೇಹದಲ್ಲಿ 5 ಇಂದ್ರಿಯಗಳಿವೆ. ಅಂದ್ರೆ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಇಂದ್ರಿಯ ವಸ್ತುಗಳು. ಇವೆಲ್ಲವೂ ಕೂಡ ಮೊತ್ತವಾಗಿ ನಮ್ಮ ಒಂದು ಶರೀರ ಆಗಿದೆ. ಮತ್ತೆ ಅದರಲ್ಲಿ ಪರಮಾತ್ಮ ಮತ್ತೆ ಜೀವಾತ್ಮನಿದ್ದಾನೆ ಅಂತ. ಅಂದ್ರೆ ನಾವು ನೋಡಿದೀವಿ, ಮನುಷ್ಯ ಅವನಿಗಿರುವ ಸಾಮರ್ಥ್ಯ ಅಂದ್ರೆ ಒಂದು ಆತ್ಮಕ್ಕೆ ಇರುವ ಸಾಮರ್ಥ್ಯ ಬಯಕೆ. ಆ ಬಯಕೆನ ಈಡೇರಿಸುವಂತದ್ದು ಪ್ರಕೃತಿ. ಆದ್ರೆ ಪ್ರಕೃತಿ ಸ್ವತಃ ಅದನ್ನ ಈಡೇರಿಸೋದಿಲ್ಲ. ಪ್ರಕೃತಿ ಏನ್ ಮಾಡ್ತಾಳೆ? ಪರಮಾತ್ಮನ ಒಂದು ಅಪ್ಪಣೆಯ ಮೇರೆಗೆ ಅದನ್ನ ಮಾಡ್ತಾಳೆ. ಆದ್ರೆ ಅವಳು ನಾವೇನ್ ಅನ್ಕೋತೀವಿ, ಪ್ರಕೃತಿಯನ್ನ ಭೋಗಿಸ್ತಿದೀವಿ, ನಾವು ಈ ಪ್ರಕೃತಿಗೆ ಬಂದದ್ದು ಈ ಪ್ರಕೃತಿಯನ್ನ ಭೋಗಿಸ್ಲಿಕ್ಕೆ ಅಂತ ಅನ್ಕೋತೀವಿ. ಆದ್ರೆ ನಮ್ಮಿಂದ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರಕೃತಿ ನಮ್ಮನ್ನ ನಿಯಂತ್ರಣದಲ್ಲಿಟ್ಟಿದ್ದಾಳೆ ಈ 3 ಗುಣಗಳ ಮೂಲಕ. ನಾವು ಆ ಪ್ರಕೃತಿಯ ಬಂಧನದಲ್ಲಿ ಇದ್ದೀವಿ. ಅಂದ್ರೆ ನಮ್ಮ ಬಯಕೆಗಳನ್ನ ಈಡೇರಿಸ್ಬೇಕಂದ್ರೆ ನಮಗೆ ಈ ದೇಹ ಬೇಕಾಗತ್ತೆ. ಆ ದೇಹವನ್ನ ಕೊಟ್ಟಿರುವಂತದ್ದು ಪ್ರಕೃತಿ. ಆದ್ರೆ ಆ ಬಯಕೆಗಳನ್ನ ನೇರವಾಗಿ ನಾವು ಈಡೇರಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅಂತಿಮವಾಗಿ ಅವನ ನಿರ್ಣಯ. ಅವನು ಅನುಮತಿ ಕೊಟ್ಟಿಲ್ಲ ಅಂತಂದ್ರೆ ಇದು ಯಾವುದು ನಡೆಯೋದಿಲ್ಲ. ಅಂದ್ರೆ ಇದು ಒಂದು ಉದಾಹರಣೆ ಹೇಗೆ ಕೊಡ್ಬೋದು ಅಂತಂದ್ರೆ, ಒಂದು ಮಗು ತನಗೇನೋ ಒಂದು ಬಯಕೆ ಆಗಿದೆ, ಏನೋ ಒಂದು ಇಚ್ಛೆ ಇದೆ, ಅದನ್ನ ತಾಯಿ ಹತ್ರ ಹೋಗಿ ಹೇಳ್ಕೊತಾನೆ. ಆದ್ರೆ ತಾಯಿ ಸ್ವತಃ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ತಾಯಿ ತಂದೆಯ ಒಂದು ಅನುಮತಿಯನ್ನ ಪಡ್ಕೋಬೇಕಾಗುತ್ತೆ. ಅಂದ್ರೆ ತಂದೆ ಅದಕ್ಕೆ ಒಪ್ಪಿದ್ರೆ ಮಾತ್ರನೇ ತಾಯಿ ಅದನ್ನ ಆ ಮಗುವಿನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯ. ಹಾಗೆ ಆತ್ಮ ಅನ್ನುವಂಥದ್ದು, ಜೀವಾತ್ಮ ಅನ್ನುವಂಥದ್ದು ಮಗು ಇದ್ದ ಹಾಗೆ. ಅದರ ಬಯಕೆಗಳನ್ನ ಪ್ರಕೃತಿ ಈಡೇರಿಸ್ಬೇಕು ಅಂತಂದ್ರೆ ಪರಮಾತ್ಮ ತಂದೆ ಅವನ ಒಂದು ಅನುಮತಿ ಬೇಕಾಗುತ್ತೆ. ಆದ್ರೆ ಈ ತಾಯಿ ಆ ಮಗುವನ್ನ ಹೇಗೆ ಒಂದು ತನ್ನ ನಿಯಂತ್ರಣದಲ್ಲಿ ಇಡ್ತಾಳೆ ಅಂತಂದ್ರೆ, ಈ 3 ರೀತಿಯ ಒಂದು ಗುಣಗಳ ಒಂದು ಬಂಧನದಲ್ಲಿ, ಅವುಗಳ ಒಂದು ನಿಯಂತ್ರಣದಲ್ಲಿ ಆತ್ಮವನ್ನ ಇಡ್ತಾಳೆ. ಮತ್ತೆ ಮಹಾಬಾಹುವಾದ ಅರ್ಜುನನೇ ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ತಾನೆ. ನಮಗೆ ಈ ದೇಹ, ಭೌತಿಕ ದೇಹ ಸಿಕ್ಕ ಕೂಡ್ಲೆ ನಾವು ಈ ಗುಣಗಳಲ್ಲಿ ಬಂದಿಯಾಗಿದ್ದೀವಿ. ಅದು ನಮ್ಗೆ ತಿಳಿತಾ ಇಲ್ಲ ಅಷ್ಟೇ. ಅಂದ್ರೆ ಅದು ಸೂಕ್ಷ್ಮವಾಗಿದೆ. ಹೇಗೆ ಮನಸ್ಸು, ಬುದ್ಧಿ, ಅಹಂಕಾರ ಅಥವಾ ಆತ್ಮ, ಪರಮಾತ್ಮ ಸೂಕ್ಷ್ಮ ರೂಪವನ್ನ ತಾಳಿದ್ದಾರೋ, ಹಾಗೆ ಈ ಬಂಧನ ಅನ್ನುವಂಥದ್ದು ಕೂಡ ಅದು ಸೂಕ್ಷ್ಮ ರೂಪವನ್ನ ತಾಳಿದೆ. ಅಂದ್ರೆ ಈಗ ನೀವೆಲ್ಲರಿಗೂ ಮನಸ್ಸಿದ್ಯಾ ಅಂತಂದ್ರೆ ಅದು ನಿಮಗೆ ಹೌದು ಇದೆ ಅಂತೀರಾ, ಯಾಕಂದ್ರೆ ನಿಮ್ಗೆ ಅದು ಅನುಭವ ಆಗಿದೆ. ಹಾಗೇನೆ ನಾವು ಈ 3 ಗುಣಗಳಲ್ಲಿ ಇದೀವಾ ಅಂತಂದ್ರೆ, ಈಗ ಅನೇಕ ಬಾರಿ ಅನೇಕ ಉದಾಹರಣೆಗಳನ್ನ ಕೊಟ್ಟಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ನಾವು ಈ ಗುಣಗಳಲ್ಲಿ ಇದ್ದಿದ್ದೀವಿ, ಅದಕ್ಕೆ ನಾವು ಆ ರೀತಿ ವರ್ತನೆಗಳನ್ನ ಮಾಡ್ತೀವಿ ಅನ್ನೋದನ್ನ ನಮ್ಗೆ ತಿಳಿಯುತ್ತಾ ಮುಂದೆ. ಸತ್ವಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಹರೇ ಕೃಷ್ಣ. ಸತ್ವದಲ್ಲಿ ಇರುವಂತಹ ವ್ಯಕ್ತಿ ಯಾವ ರೀತಿ ಗುಣಗಳನ್ನ ಹೊಂದಿರ್ತಾನೆ? ನಾವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಪಡಿಬೇಕು ಅಂತಂದ್ರೆ ಅದು ಭಕ್ತರಲ್ಲಿ ಇರುವಂತಹ ಗುಣ ಶುದ್ಧ ಸತ್ವ ಅಂತ ಕರೀತಾರೆ. ಆದ್ರೆ ಆ ಭಕ್ತಿಗೆ ಬರೋದಕ್ಕೂ ಮೊದಲು ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬೇಕು ಅಂತಂದ್ರೂ ಕೂಡ ನಾವು ಈ 3 ಗುಣಗಳಲ್ಲಿ ಒಂದು ಕೆಲವು ಮಟ್ಟಿಗೆ ಉತ್ತಮವಾದ ಗುಣ ಅಂತಂದ್ರೆ ಅದು ಸತ್ವಗುಣ. ಸತ್ವಗುಣದಲ್ಲಿ ನಾವು ಸರಿಯಾದ ಜ್ಞಾನದಲ್ಲಿ ಇರ್ತೇವೆ. ಅಂದ್ರೆ ನಮ್ಗೆ ಪ್ರತಿಯೊಂದು ಕೂಡ ನಿರ್ದಿಷ್ಟವಾಗಿ ಅರ್ಥ ಆಗ್ತಾ ಇರುತ್ತೆ. ಅಂದ್ರೆ ನಾವು ಯಾವ್ದನ್ನು ಕೂಡ ತಪ್ಪಾಗಿ ಅರ್ಥೈಸೋದಿಲ್ಲ. ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಣ್ತೀವಿ, ಕೇಳ್ತೀವಿ ಅಥವಾ ನಾವು ಹೇಳ್ತೀವಿ. ನಮ್ಮೆಲ್ಲ ಇಂದ್ರಿಯಗಳು ಕೂಡ ಒಂದು ಜ್ಞಾನದಿಂದ ಅದು ತುಂಬಿರುತ್ತೆ ಅಂತ ಹೇಳ್ತಾರೆ ಸತ್ವಗುಣದಲ್ಲಿ ಇರುವಾಗ.
ಇಲ್ಲಿ ಅದಕ್ಕೆ ಏನಂತ ಹೇಳ್ತಾ ಇದಾರೆ ನೋಡೋಣ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕಂ ಅನಾ ಅನಾಮಯಂ ಸುಖ ಸಂಗೇನ ಬಂದಂತಿ ಜ್ಞಾನ ಯೋಗೇನ ಚಾನಗ. ಪಾಪರಹಿತನೆ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಯಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿರುವವನನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಅಂದ್ರೆ ಇದು ಕೂಡ ಬಂಧನ. ಸತ್ವಗುಣ ಅನ್ನುವಂಥದ್ದು ಕೂಡ ಒಂದು ಬಂಧನ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ನಿರ್ಮಲವಾದದ್ದು, ಜ್ಞಾನದಿಂದ ತುಂಬಿರುವಂತದ್ದು. ಆದ ಕಾರಣ ಯಾರು ಸತ್ವಗುಣದಲ್ಲಿದ್ದಾರೆ ಅವರಿಗೆ ಸರಿಯಾದ ಜ್ಞಾನ ಅನ್ನೋದು ಇರುತ್ತೆ. ಅವರು ತಪ್ಪಾದ ಜ್ಞಾನ ಇರೋದಿಲ್ಲ. ಅಂದ್ರೆ ಶಾಸ್ತ್ರಗಳಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನ ಅದೇ ರೀತಿ ಪಾಲನೆ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರು ಯಾವುದೇ ಶಾಸ್ತ್ರಕ್ಕೆ ವಿರುದ್ಧವಾದ ಅಥವಾ ಜ್ಞಾನದಲ್ಲಿ ಮಾಡುವಂತಹ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಅದರಿಂದ ಅವ್ರಿಗೆ ಯಾವಾಗ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ ಅವರು ಪುಣ್ಯವನ್ನ ಸಂಪಾದಿಸ್ತಾರೆ. ಆದ್ರೆ ನಾವು ಯಾರು ಅಜ್ಞಾನಿಗಳಿದ್ದಾರೆ ಅವರು ಪಾಪ ಕಾರ್ಯಗಳನ್ನ ಮಾಡ್ತಾರೆ. ಯಾರು ಸತ್ವಗುಣದಲ್ಲಿದ್ದಾರೆ ಅವರು ಯಾವುದೇ ಪಾಪ ಕಾರ್ಯಗಳನ್ನ ಮಾಡೋದಿಲ್ಲ. ಪಾಪದ ಪ್ರತಿಫಲಗಳನ್ನ ಅವರು ಅನುಭವಿಸೋದಿಲ್ಲ. ಆದ್ರೆ ಅವರಲ್ಲೂ ಕೂಡ ಒಂದು ಬಂಧನಕ್ಕೆ ಕಾರಣ ಆಗುವಂತಹ ವಿಷಯ ಇದೆ. ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಅವನು ಜ್ಞಾನದಲ್ಲಿರುವ ಕಾರಣ ಅವನೇನ್ ಮಾಡ್ತಾನೆ ಅಂತಂದ್ರೆ ಅವನು ಸುಖವನ್ನ ಅನುಭವಿಸ್ತಾನೆ. ಅಂದ್ರೆ ಅವನು ಸುಖವಾದ ಜೀವನವನ್ನ ನಡೆಸ್ತಾನೆ. ಅದರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಸುಖ ಅನ್ನೋದು, ಸೌಲಭ್ಯ ಅನ್ನೋದು ಸಿಕ್ಕಾಗ ನಾವು ಸೋಮಾರಿಗಳಾದ್ರೆ ಅದು ಕೂಡ ನಮ್ಮನ್ನ ತಮೋಗುಣಕ್ಕೆ ಕರೆದೊಯ್ಯುತ್ತೆ. ಅಥವಾ ನಮ್ಮ ಹತ್ರ ಜ್ಞಾನ ಹೆಚ್ಚುತ್ತಾ ಹೋದಾಗ ನಮ್ಮಲ್ಲಿ ಅಹಂಕಾರ ಬಂದ್ರೆ, ನನಗೆಲ್ಲಾ ತಿಳಿದಿದೆ ಅನ್ನುವಂತ ಅಹಂಕಾರ ಬಂದ್ರೆ ಮತ್ತೆ ಅವನು ರಜೋಗುಣದಿಂದ ಬಂಧಿತನಾಗಿಬಿಡ್ತಾನೆ. ಹೀಗೆ ಜ್ಞಾನ ಅನ್ನುವಂಥದ್ದು ಈ ಸತ್ವಗುಣದಲ್ಲಿ ಸಿಗುವಂತಹ ವಿಷಯ. ಆದ್ರೆ ಆ ಜ್ಞಾನ ಅನ್ನುವಂಥದ್ದು, ಅದರಿಂದ ಬರುವಂತಹ ಫಲವಾಗಿ ಸುಖ ಅನ್ನುವಂಥದ್ದು ಅದು ನಮ್ಮನ್ನ ಯಾವಾಗಾದ್ರೂ ನಮ್ಮಲ್ಲಿ ತಮೋಗುಣ ರಜೋಗುಣಗಳನ್ನ ಹುಟ್ಟಿಸಬಹುದು. ಆಗ ಅದು ಕೂಡ ಬಂಧನಕ್ಕೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾರೆ. ರಜೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಹರೇ ಕೃಷ್ಣ. ಯಾರಿಗಾದ್ರೂ ತಿಳಿದಿದ್ರೆ ಹೇಳ್ಬೋದು, ರಜೋಗುಣದಲ್ಲಿರುವಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ. ಯಾರು ಬೇಕಾದ್ರೆ ಸುಲಭವಾಗಿ ಹೇಳ್ಬೋದು. ಯಾಕಂದ್ರೆ ಎಲ್ಲಾರು 90% ಎಲ್ಲರೂ ಕೂಡ ಇದೇ ಗುಣದಲ್ಲಿ ಇರ್ತೀವಿ ಹೆಚ್ಚಾಗಿ. ಇಂದ್ರಿಯ ಭೋಗದ ಆಸಕ್ತಿ ಹೊಂದಿರ್ತೀವಿ. ಹೌದು ಮಾತಾಜಿ. ಅಂದ್ರೆ ಇಲ್ಲಿ ರಜೋಗುಣದಲ್ಲಿರುವ ವ್ಯಕ್ತಿಗೆ ಅವನಿಗೆ ಯಾವ ರೀತಿ ಅಂತಂದ್ರೆ ಅವನು ಯಾವಾಗ್ಲೂ ಕೂಡ ಪರಿಶ್ರಮ ಪಡ್ತಾ ಇರ್ತಾನೆ. ಯಾವುದಕ್ಕೆ ಪರಿಶ್ರಮ ಪಡ್ತಾನೆ ಅಂತಂದ್ರೆ ಅವನಲ್ಲಿ ಆಸೆ, ಬಯಕೆ, ಲೋಭ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಇಂದ್ರಿಯ ಭೋಗ ಮಾಡೋದಕ್ಕೆ ಅವನಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಬೇಕು, ಒಳ್ಳೆ ಮನೆಯಲ್ಲಿ ಜನ್ಮ ಬೇಕು, ಒಳ್ಳೆಯ ಒಂದು ಹಣ ಸಂಪಾದನೆ, ಐಶ್ವರ್ಯ ಬೇಕು, ಸುಂದರವಾದ ಹೆಂಡತಿ ಮಕ್ಕಳು ಬೇಕು. ನಂತರ ಆ ಸುಂದರವಾದ ಹೆಂಡತಿ ಮಕ್ಕಳು ಅವರ ಆಸೆಗಳನ್ನ ಈಡೇರಿಸೋದಕ್ಕೆ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡ್ಬೇಕು. ಮತ್ತೆ ಅವರು ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನಗಳನ್ನ ಗಳಿಸ್ಬೇಕು. ಇವೆಲ್ಲವೂ ಕೂಡ ಇರುವ ಕಾರಣ ಅಂದ್ರೆ ಎಲ್ಲರೂ ಕೂಡ ಇಂಥದೇ ಒಂದು ವಿಷಯಾಸಕ್ತಿಗಳಲ್ಲಿ ಅವ್ರ ಇಡೀ ಜೀವನವನ್ನೇ ಅದನ್ನೇ ಪ್ರಮುಖ ಗುರಿಯನ್ನಾಗಿರಿಸ್ಕೊಂಡು ಪಟ್ಟು ದುಡಿತಾರೆ. ಅಂದ್ರೆ ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ರಾತ್ರಿ ಹಗಲು ಅಂತ ನೋಡದಿರ ದುಡಿತಾ ಇರ್ತಾರೆ. ಎಲ್ಲರೂ ಕೂಡ ಅಂತವ್ರು ರಜೋಗುಣದಲ್ಲಿ ಇರುವಂತವರು.
ಹರೇ ಕೃಷ್ಣ ಮಂಜುಳಾ ಮಾತಾಜಿ, ಹೋಸ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಮಾತಾಜಿ, ಈ ಸ್ಲೈಡ್ ಏನು ಕೇಳಿಸಿಲ್ಲ ಮಾತಾಜಿ. ಇದು ರಜೋಗುಣದ್ ಕೇಳಿಸ್ತು ಮಾತಾಜಿ, ತಮೋಗುಣಕ್ಕೆ ಹೋಗ್ಬೇಕೀಗ. ರಜೋಗುಣದ್ ಆಯ್ತು ಮಾತಾಜಿ, ನಾ ಕೇಳಿಸ್ತು. ಹೇಳಿದ್ದ ಮಾತಾಜಿ ಎಲ್ಲ. ಹೇಳಿದ್ರಿ ಮಾತಾಜಿ. ಓಕೆ, ಎಂಟನೇ ಶ್ಲೋಕ ಮಾತಾಜಿ. ತಮೋ ಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಹರೇ ಕೃಷ್ಣ. ಹುಚ್ಚು, ನಿದ್ರಾ, ಆಲಸ, ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ಸೋಮಾರಿತನ, ಆಲಸ್ಯ, ಅಜ್ಞಾನ ಇವೆಲ್ಲವೂ ಕೂಡ ತಮೋಗುಣದ ಬೇಜವಾಬ್ದಾರಿತನ ಇವೆಲ್ಲವೂ ಕೂಡ ತಮೋ ಗುಣದ ವ್ಯಕ್ತಿಗಳ ಲಕ್ಷಣ. ಗುಣಗಳಾಗಿರುತ್ತೆ. ಧನ್ಯವಾದಗಳು ಮಾತಾಜಿ. ತಮಸ್ತ್ವ ಅಜ್ಞಾನಜಂ ವಿದ್ಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಂಧಂತಿ ಭಾರತ. ತತ್ವ, ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋ ಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ತಮೋಗುಣದಲ್ಲಿ ಇರುವಂತಹ ವ್ಯಕ್ತಿ, ಅವನಲ್ಲಿ ಅಜ್ಞಾನ ಹೆಚ್ಚಿರುತ್ತೆ. ಆದ ಕಾರಣ ಅವ್ನು ಮಾಡುವಂತದ್ದೆಲ್ಲ ಬೇಡದ ಕೆಲಸಗಳೇ ಆಗಿರುತ್ತೆ. ಅವನು ಹೆಚ್ಚು ಸೋಮಾರಿಯಾಗಿರ್ತಾನೆ, ತುಂಬಾ ನಿದ್ರೆ ಮಾಡ್ತಾರೆ. ಮತ್ತೆ ಹುಚ್ಚು ಅಂತಂದ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ತಿಳಿದಿರೋದಿಲ್ಲ. ಸರಿ ತಪ್ಪು ಅದರ ಒಂದು ಪ್ರಜ್ಞೆ ಅವರಲ್ಲಿ ಇರೋದಿಲ್ಲ. ಮತ್ತೆ ಅವರೊಂದು ಭ್ರಮೆಯಲ್ಲಿ ಇರ್ತಾರೆ. ಮತ್ತೆ ಅವ್ರು ಮಾಡುವಂತ ಕೆಲಸಗಳು ಹೆಚ್ಚಾಗಿ ತಪ್ಪಾದ ಕೆಲಸಗಳೇ ಆಗಿರುತ್ತೆ, ಬೇಡದ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಹೇಳ್ತಾರೆ ಅಂದ್ರೆ ಅವರೊಂದು ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತಿ ಉತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮಾತಾಜಿ ಕೇಳಿಸ್ತಿಲ್ಲ, ಹೆಂಗಾಗಿದೆ ಮಾತಾಜಿ? ಕೇಳಿಸ್ತಿಲ್ಲ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಕೇಳಿಸ್ತಿದೆ. ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ ಮಾತಾಜಿ. ಇದು ಕಾಣಿಸುತ್ತಾ? ಒಂದ್ಸತಿ ಹೇಳಿ ಮಾತಾಜಿ ಸ್ಕ್ರೀನು. ಯಾವ್ದು ಸ್ಕ್ರೀನ್ ಕಾಣಿಸ್ತಿದೆ ಮಾತಾಜಿ, ಆದ್ರೆ ಅನುವಾದ ಎಲ್ಲ ಡಬಲ್ ಆಗಿದೆ ಮಾತಾಜಿ. ಶ್ಲೋಕ ಚೆನ್ನಾಗಿದೆ, ಸರಿಗಿದೆ. ಓಕೆ ಮಾತಾಜಿ, ಅನುವಾದ ಬಂದಾಗ ನಾನು ಹೆಲ್ಪ್ ಕೇಳ್ತೀನಿ ಮಾತಾಜಿ. ನಿಮ್ ಹತ್ರ ಬುಕ್ ಇದ್ರೆ ಸ್ವಲ್ಪ ಓದ್ರಿ. ಓದ್ತೀನಿ ಮಾತಾಜಿ. ಮಾತಾಜಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಗವಂತ ಈ ರೀತಿ ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂಥದ್ದು ಕೂಡ ಬಂಧನಕ್ಕೆ ಕಾರಣ ಆಗುತ್ತೆ. ಯಾವ ರೀತಿ ಅಂತ ಹೇಳ್ತಾ ಇದ್ದಾನೆ. ಸತ್ವಗುಣದಲ್ಲಿರುವ ವ್ಯಕ್ತಿ ಪೂರ್ಣ ಜ್ಞಾನವನ್ನ ಹೊಂದಿದ್ರು ಕೂಡ ಅವನು ಸುಖ ಅನ್ನುವಂಥದ್ದು ಅವನನ್ನ ಬಂಧನಕ್ಕೆ ಈಡು ಮಾಡುತ್ತೆ. ರಜೋಗುಣದಲ್ಲಿರುವ ವ್ಯಕ್ತಿಗೆ ಆಸೆಗಳು ಹೆಚ್ಚು, ಆ ಆಸೆಗಳು ಅವನನ್ನ ಕೆಲಸ ಮಾಡೋದಕ್ಕೆ ಅವನನ್ನ ಪ್ರೇರೇಪಣೆ ಕೊಡುತ್ತೆ. ತಮೋಗುಣದಲ್ಲಿರುವ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅವನು ಅಜ್ಞಾನದಿಂದ ಅವನನ್ನ ಏನು ತಪ್ಪು ಮಾಡ್ತಾ ಇರ್ತಾನೆ ಅವೆಲ್ಲವೂ ಕೂಡ ಅವನನ್ನ ಹುಚ್ಚುತನ ಅನ್ನೋದು ಅವನಲ್ಲಿ ಇರುತ್ತೆ. ಆದ ಕಾರಣ ಅದು ಹುಚ್ಚಿಗೆ ಬದ್ಧಗೊಳಿಸುತ್ತೆ ಅನ್ನೋದನ್ನಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. 14.10 ರಜಸ್ತಮಶ್ಚ ವಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಅಂದ್ರೆ ಇಲ್ಲಿ ಹೇಗೆ ಇರುತ್ತೆ ಅಂತಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಈ ಹಗ್ಗ ಜಗ್ಗಾಟ ಅನ್ನೋದು ನಡೀತಾ ಇರುತ್ತೆ. ಅಂದ್ರೆ ಈ ಮೂರು ಗುಣಗಳು, ಅಂದ್ರೆ ಈ ಹಗ್ಗ ಜಗ್ಗಾಟದಲ್ಲಿ ಎರಡು ಕಡೆ ಇರುತ್ತಾರೆ, ಹಗ್ಗವನ್ನು ಎಳ್ದಾಡ್ತಾರೆ. ಆದ್ರೆ ಈ ಗುಣಗಳಲ್ಲಿ ನಾವು ಯಾವ ರೀತಿ ಹಗ್ಗ ಜಗ್ಗಾಟ ನಡೆಯುತ್ತೆ ಅಂದ್ರೆ, ಮನಸ್ಸು ಈ ಮೂರು ಗುಣಗಳಲ್ಲೂ ಕೂಡ ಯಾವ್ದಾದ್ರೂ ಒಂದು ಗುಣದ ಪ್ರಭಾವಕ್ಕೆ ಒಳಗಾಗ್ತಾ ಇರುತ್ತೆ ಅಂತ. ಪ್ರತಿದಿನದಲ್ಲೂ ಕೂಡ ಈ ಎಲ್ಲಾ ಗುಣಗಳು ಅದರ ಒಂದು ಪ್ರಾಬಲ್ಯವನ್ನ ತೋರಿಸುತ್ತೆ. ಅದಕ್ಕೆ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ, ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ್ದಾದ್ರು ಒಂದು ಭಗವಂತನ ಕಾರ್ಯದಲ್ಲಿ ತೊಡಗ್ತೀವಿ, ಅಥವಾ ಯಾವ್ದಾದ್ರು ಒಂದು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಪ್ರಾಣಾಯಾಮ, ಯೋಗ ಮಾಡುವಂತವ್ರು, ಧ್ಯಾನ ಮಾಡುವಂತವ್ರು, ಅಥವಾ ಮಕ್ಕಳೇ ಆಗಿದ್ರು ಕೂಡ ಓದ್ಕೊಳ್ಳೋದಕ್ಕೆ ಅದೊಂದು ಪ್ರಶಸ್ತ ಸಮಯ. ಅದು ಸತ್ವಗುಣದಿಂದ ಕೂಡಿರುವ ಕಾರಣ ಆ ಸಮಯದಲ್ಲಿ ನಾವು ಆ ಗುಣದ ಪ್ರಭಾವಕ್ಕೆ ಬರ್ತೀವಿ. ನಂತರ ದಿನ ಕಳೆದ ಹಾಗೆ ಅದೇನಾಗುತ್ತೆ ಅಂತಂದ್ರೆ, ಸಮಯ ಹೋದ ಹಾಗೆ ನಾವು ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗ್ಬೇಕು, ಮನೆಯಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಒಂದು 8 ಗಂಟೆ ಆದ ನಂತರ ಎಲ್ಲರೂ ಕೂಡ ಒಂದು ಗಡಿಬಿಡಿಯಲ್ಲಿ ಇರ್ತಾರೆ. ಎಲ್ಲವೂ ಕೂಡ ಕೆಲಸಗಳು, ಅಂದ್ರೆ ರಜೋಗುಣ ಅದು ಅದರ ಪ್ರಾಬಲ್ಯವನ್ನ ತೋರಿಸುತ್ತೆ. ಇಡೀ ದಿನ ರಜೋಗುಣದಲ್ಲಿ ಇರುತ್ತೆ. ಆದ ಕಾರಣ ಎಲ್ಲರೂ ಕೂಡ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ನಂತರ ಸಂಜೆ ಆಗ್ತಾ ರಾತ್ರಿ ಆದ ಕೂಡಲೇ ಎಲ್ಲರೂ ಕೂಡ ನಿದ್ರೆಗೆ ಜಾರುವ ಕಾರಣ ಆಗ ತಮೋಗುಣ ಹೆಚ್ಚಿರುತ್ತೆ. ಹೀಗೆ ಒಂದು ಗುಣ ಅದು ಇನ್ನೆರಡು ಗುಣಗಳನ್ನ ಸೋಲಿಸುತ್ತೆ. ಮನಸ್ಸಿನ ಮೇಲೆ ಅದರ ಪ್ರಭಾವ ಈ ರೀತಿ ಒಂದು ಗುಣ, ಯಾವ್ದಾದ್ರು ಒಂದು ಗುಣ ಅದು ಗೆಲ್ತಾ ಇರುತ್ತೆ. ಹೀಗೆ ಒಂದು ಹಗ್ಗ ಜಗ್ಗಾಟ ಅನ್ನುವಂಥದ್ದು ಮನಸ್ಸಿನ ಮೇಲೆ ಅದು ಈ ಮೂರು ಗುಣಗಳ ಪ್ರಭಾವದ ಮೂಲಕ ನಡೀತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ದೇಹದ ಎಲ್ಲಾ ದ್ವಾರಗಳು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಅಂದ್ರೆ ಯಾವಾಗ ದೇಹದ ಎಲ್ಲಾ ದ್ವಾರಗಳು, ಅಂದ್ರೆ ಈ ನವದ್ವಾರಗಳು ಅಂತ ಏನ್ ಕರಿತೀವಿ, ಆ ಎಲ್ಲಾ ನವದ್ವಾರಗಳು ಅಂದ್ರೆ ನಾವು ಕಣ್ಣಿನಿಂದ ಕಾಣ್ತೀವಿ, ಕಿವಿಗಳಿಂದ ಕೇಳ್ತೀವಿ, ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಅದರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಕಣ್ಣಿನಿಂದ ನಾವು ನೋಡ್ತಾ ಇರುವಂತದ್ದನ್ನ ಸರಿಯಾದ ರೀತಿಯಲ್ಲಿ ಕಾಣ್ತಾ ಇದೀವಿ, ತಪ್ಪಾಗಿ ಅರ್ಥೈಸುವಂತದ್ದಲ್ಲ ಅಥವಾ ಭ್ರಮೆಯಲ್ಲಿ ಸಿಕ್ಕಾಕೊಳ್ಳುವಂತದ್ದಲ್ಲ. ಕೇಳುವಾಗ ಕೂಡ ಏನ್ ಹೇಳ್ತಾ ಇದಾರೆ ಅದನ್ನ ಸ್ಪಷ್ಟವಾಗಿ ಕೇಳ್ತಾ ಇದೀವಿ, ಹೇಳುವಾಗ್ಲೂ ಕೂಡ ನಾವು ಅದನ್ನ ಸರಿಯಾದ ರೀತಿಯಲ್ಲೇ ಹೇಳ್ತಿದ್ವಿ. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಾಗ ಅಂದ್ರೆ ಅದು ಜ್ಞಾನದಿಂದ ಬೆಳಗುವಂತದ್ದು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಸತ್ವಗುಣದಲ್ಲಿ ಇದ್ದಾನೆ ಅಂತ ಹೇಳ್ಬೋದು. ಮತ್ತೆ ಯಾರು ರಜಗುಣದಲ್ಲಿ ಇರ್ತಾರೆ, ರಜಗುಣದಲ್ಲಿ ಇರುವಂತಹ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ರಜಗುಣದಲ್ಲಿ ಇರುವಂತಹ ವ್ಯಕ್ತಿ ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ. ಅಂದ್ರೆ ಅವನಿಗೆ
ತುಂಬಾ ಆಸೆ ಅನ್ನುವಂಥದ್ದು, ಅತಿ ಆಸೆ ಅನ್ನುವಂಥದ್ದು ಇರುತ್ತೆ. ಮತ್ತೆ ಅತಿಯಾಗಿ ಮೋಹ ಅನ್ನೋದು ಇರುತ್ತೆ. ಮತ್ತೆ ಆ ಫಲದ ಮೇಲೆ ಅಪೇಕ್ಷೆ ಅವ್ರಿಗೆ ಹೆಚ್ಚು ಇರುತ್ತೆ. ಅದಕ್ಕಾಗಿ ಅವನು ಸದಾ ಕಾಲ ಶ್ರಮವನ್ನ ಪಡ್ತಾನೆ ಇರ್ತಾರೆ. ಅಂದ್ರೆ ಅವನು ಹೆಚ್ಚು ಹೆಚ್ಚು ಹಣ ಗಳಿಸ್ಬೇಕು ಅನ್ನುವಂಥದ್ದು ಅವನ ಜೀವನದ ದೊಡ್ಡ ಗುರಿಯಾಗಿರುತ್ತೆ. ಅಂದ್ರೆ ಹಣ ಗಳಿಸುವಂತದ್ದು ಅದು ಒಂದೇ ಅವನ ಜೀವನದ ಪ್ರಮುಖ ಒಂದು ಲಕ್ಷ್ಯ ಆಗಿರುತ್ತೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಅದನ್ನ ಪಡೀಲಿಕ್ಕೆ ತುಂಬಾ ಶ್ರಮ ಪಡ್ತಾನೆ. ಶ್ರಮ ಪಟ್ಟ ನಂತರ ಅದನ್ನ ಅದೇ ರೀತಿ ತುಂಬಾ ಸಂರಕ್ಷಣೆ ಮಾಡೋದಕ್ಕೆ ಕೂಡ ಅವನು ಅಷ್ಟೇ ಒಂದು ಶ್ರಮವನ್ನ ತಗೊಳ್ತಾನೆ. ಮತ್ತೆ ಅದನ್ನ ಸಂರಕ್ಷಣೆ ಮಾಡಿ ಮತ್ತೆ ಅದನ್ನ ಬೇರೆ ಯಾರು ತಗೋಬಿಡ್ಬಾರ್ದು, ಅವ್ರು ಯಾರಾದ್ರೂ ಅದ್ರ ಮೇಲೆ ಕಣ್ಣಿಟ್ರು ಅಂದ್ರೆ ಅವರು ಅವನ ಶತ್ರುಗಳಾಗ್ತಾರೆ. ಹೀಗೆ ಅವನು ಆ ಒಂದು ಅಧಿಕ ಶ್ರಮ ಪಡೋದಕ್ಕೆ ಅವನು ಬಂದಿಯಾಗಿರ್ತಾನೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ಅವನ ಬಯಕೆ ಮತ್ತೆ ಹಂಬಲ, ಅವನಿಗಿರುವಂತಹ ಒಂದು ಆಸೆ, ಅದು ಅವನ ಬಂಧನಕ್ಕೆ ಕಾರಣವಾಗುತ್ತೆ. ನಂತರ ಬರುವಂತದ್ದು ತಮೋಗುಣದಲ್ಲಿರುವಂತವನು ಕುರುವಂಶಜನಾದ ಅರ್ಜುನನೇ. ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಅಂದ್ರೆ ಯಾವಾಗ ನಮ್ಗೆ ತಮೋಗುಣ ಅದರ ಪ್ರಾಬಲ್ಯವನ್ನ ಸಾಧಿಸುತ್ತೆ, ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಹೆಚ್ಚು ಜಡತ್ವ ಅಂದ್ರೆ ಸೋಮಾರಿತನ ಅನ್ನುವಂಥದ್ದು ಬರುತ್ತೆ. ಮತ್ತೆ ಕತ್ತಲು ಅಂದ್ರೆ ಅಜ್ಞಾನ, ಅಂದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ನಾ ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಉದಾಹರಣೆ ತೋರಿಸ್ತಾ ಇದ್ದಾರೆ. ಭಗವಂತ ನಮಗೆ ಸುದೃಢವಾದ ದೇಹವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರು ಹೋಲಿಕೆ ಮಾಡ್ತಾರೆ. ಈ ದೇಹ ಅನ್ನುವಂಥದ್ದು ಅದು ಸುದೃಢವಾದ ಒಂದು ನೌಕೆ ಇದ್ದ ಹಾಗೆ. ನೌಕೆ ಅಂತಂದ್ರೆ ಹಡಗಿದ್ದ ಹಾಗೆ. ಮತ್ತೆ ಅಲ್ಲಿ ಈ ಶಾಸ್ತ್ರ ಅನ್ನುವಂಥದ್ದು ಮತ್ತೆ ಗುರು ಅನ್ನುವಂಥದ್ದು ಆ ನೌಕೆಯನ್ನು ನಡೆಸುವಂತವರು. ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಒಂದು ಏನು ಜ್ಞಾನವನ್ನ ಸಿಗುತ್ತೆ ನಮ್ಗೆ ಶಾಸ್ತ್ರಗಳ ಮೂಲಕ. ಅವೆಲ್ಲವೂ ಕೂಡ ಆ ನೌಕೆಗೆ ಒಂದು ಸರಿಯಾದ ಒಂದು ಡೈರೆಕ್ಷನ್ ಕೊಡುವಂತಹ ಗಾಳಿ ಅಂತ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಭೌತಿಕ ಜಗತ್ತಿನಲ್ಲಿ ಮನುಷ್ಯ ರೂಪವನ್ನ ಕೊಡುವಂತದ್ದು, ಮತ್ತೆ ನಮಗೆ ಅದನ್ನ ತಿಳ್ಕೊಳ್ಳುವಂತಹ ಜ್ಞಾನವನ್ನ ಕೊಡುವಂತದ್ದು, ಇವೆಲ್ಲವೂ ಕೂಡ ಅವಕಾಶಗಳನ್ನ ಕೊಟ್ಟಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಈ ತಮೋಗುಣದಲ್ಲಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅದರ ಒಂದು ಮಹತ್ವವನ್ನೇ ತಿಳಿದಿರಾ, ಭಗವಂತ ಕೊಟ್ಟಿರುವಂತಹ ಅವಕಾಶಗಳನ್ನ ಅವರು ಅರ್ಥ ಮಾಡ್ಕೋದಿರ, ಅವ್ರು ಏನ್ ಮಾಡ್ತಾರೆ, ಅವರ ಇಡೀ ಜೀವನವನ್ನ, ಆ ಮನುಷ್ಯ ಜನ್ಮವನ್ನ ಹಾಳು ಮಾಡ್ಕೋತಾರೆ. ಮಾದಕ ದ್ರವ್ಯಗಳಿಗೆ ವ್ಯಸನಿಗಳು ಯಾರಿದ್ದಾರೆ ಅವರು ಅವರ ದೇಹವನ್ನ, ಅವರ ಮನಸ್ಸನ್ನ ಮತ್ತೆ ಅವರ ಆತ್ಮಕ್ಕೂ ಕೂಡ ದ್ರೋಹವನ್ನ ಬಗಿತಾರೆ. ಅಷ್ಟು ಮಾತ್ರ ಅಲ್ಲದೆ ಅವರ ಸಂಬಂಧಿಕರು ಅಥವಾ ಅವರ ಹಿತೈಷಿಗಳು, ಅವರ ಬಂಧುಗಳು ಅಥವಾ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ಕೂಡ ಅವರು ಹೆಚ್ಚು ನೋವನ್ನ ಕೊಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ಈ ಗುಣಗಳಲ್ಲಿರುವ ಜನರು ಸತ್ವ, ರಜಸ್ಸು, ತಮಸ್ಸು ಸತ್ತ ನಂತರ ಎಲ್ಲಿಗೆ ಹೋಗ್ತಾರೆ? ಸತ್ವಗುಣದಲ್ಲಿ ಇದ್ದವರು ಸತ್ರ ಎಲ್ಲಿಗೆ ಹೋಗ್ತಾರೆ? ರಜಗುಣದಲ್ಲಿ ಇದ್ದವರು ಸತ್ರ ಎಲ್ಲಿಗೆ ಹೋಗ್ತಾರೆ? ತಮೋ ಗುಣದಲ್ಲಿ ಇದ್ದವರು ಸತ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಹರೇ ಕೃಷ್ಣ. ಹಾ ಮಾತಾಜಿ, ಸತ್ವಗುಣದಲ್ಲಿ ಸತ್ರೆ ಅವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಯಾಕಂದ್ರೆ ಅವರು ಜ್ಞಾನದಲ್ಲಿ. ಹಾ ಮಾತಾಜಿ. ರಜಗುಣದವರು ಭೂಮಿ ಮೇಲೆ ಉಳಿಯುತ್ತಾರೆ. ಹಾ ಮಾತಾಜಿ. ಆಮೇಲೆ ತಮಗುಣದವರು ಕೆಳಗಿನ ಲೋಕಗಳಿಗೆ ಹೋಗುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಶ್ರೀನಿವಾಸ. ಸತ್ವಗುಣದಲ್ಲಿರೋರು ಪೂರ್ಣ ಜ್ಞಾನದಲ್ಲಿರುವ ಕಾರಣ ಅವರು ಮಾಡುವಂತಹ ಕೆಲಸಗಳೆಲ್ಲ ಪುಣ್ಯ ಕಾರ್ಯಗಳೇ ಆಗಿರುತ್ತೆ. ಆ ಪುಣ್ಯ ಕಾರ್ಯಗಳ ಒಂದು ಫಲದಿಂದ ಅವ್ರು ಏನ್ ಮಾಡ್ತಾರೆ, ಅವರು ಊರ್ಧ್ವ ಲೋಕಗಳಿಗೆ ಹೋಗಿ ಸ್ವರ್ಗ ಲೋಕಗಳು, ಅಂತಹ ಲೋಕಗಳಲ್ಲಿ ಭೋಗ ಜೀವನವನ್ನ ನಡೆಸ್ತಾರೆ. ಮತ್ತೆ ಆ ಪುಣ್ಯ ಅದು ಕಳ್ಕೊಂಡಾದ್ಮೇಲೆ ಅವ್ರು ಮತ್ತೆ ಅಂದ್ರೆ ಭೂಮಿ ಮೇಲೆ ಜನ್ಮವನ್ನ ಪಡಿತಾರೆ. ಅದೇ ರೀತಿ ರಜೋಗುಣದವರು, ಅವ್ರಿಗೆ ಅತಿಯಾದ ಕಾಮಾಸಕ್ತಿ ಅನ್ನೋದು ಇರುತ್ತೆ. ಅಂದ್ರೆ ಅವ್ರಿಗೆ ಒಂದು ಫಲದ ಮೇಲೆ ಆಸಕ್ತಿ ಅನ್ನೋದು ಇರುತ್ತೆ. ಅದ ಕಾರಣ ಅಂದ್ರೆ ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಹಣ, ದುಡ್ಡು ಈ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಆದ ಕಾರಣ ಅವರು ಮತ್ತೆ ಭೂಮಿ ಮೇಲೆಯೇ ಹುಟ್ಟುತ್ತಾರೆ. ಯಾರು ತಮೋಗುಣದಲ್ಲಿ ಇರ್ತಾರೆ, ಅಜ್ಞಾನದಲ್ಲಿರ್ತಾರೆ, ಅಂದ್ರೆ ಅವರೊಂದು ಭ್ರಾಂತಿ, ಉಚಿತನ ಇರುತ್ತೆ, ಅಂತವ್ರು ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಬೇಡದ ಕೆಲಸಗಳೇ ಆಗಿರುತ್ತೆ. ಅವ್ರಿಗೆ ಗೊತ್ತಿಲ್ಲ, ಅಜ್ಞಾನದಲ್ಲಿ ಇರ್ತಾರೆ, ಅವ್ರಿಗೆ ಮಾಡ್ತಿರೋದು ಸರಿನೋ ತಪ್ಪು ಅಂತ ತಿಳಿಯೋದಿಲ್ಲ. ಅಂತಹ ಕೆಲಸಗಳು ಅವರನ್ನ ಪಾಪ ಕಾರ್ಯಗಳನ್ನ ಮಾಡುವಂತ ಪ್ರೇರೇಪಿಸುತ್ತೆ. ಆದ ಕಾರಣ ಅವರು ತಮೋ ಗುಣದಲ್ಲಿರುವಂತವ್ರು ಅದೋ ಲೋಕಗಳು, ನರಕ ಲೋಕಗಳಲ್ಲಿ ಹೋಗಿ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾರೆ.
ಯದಾ ಸತ್ಪೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹವೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ದಕ್ಷನ ಮಕ್ಕಳು ಯಾರಿದ್ರು ಅವರು ನಾರದರನ್ನ ಗುರುವನಾಗಿ ಸ್ವೀಕಾರ ಮಾಡಿ ಗುರುಕುಲದಲ್ಲಿ ನಾರದರಿಂದ ಜ್ಞಾನವನ್ನ ಪಡ್ಕೊಂಡು ಅವರೆಲ್ಲರೂ ಕೂಡ ದಕ್ಷನ ಮಕ್ಕಳು ಕೂಡ ಹಾಗೆ ಬ್ರಹ್ಮನ ಮಾನಸ ಪುತ್ರರು ಸ್ವತಃ ನಾರದ ಕೂಡ ಅದನ್ನೇ ಮಾಡ್ತಾರೆ. ಅಂದ್ರೆ ಅವರು ಕೂಡ ಇಲ್ಲಿ ದಕ್ಷ ಕೂಡ ಪ್ರಜಾಪತಿ, ಅಂದ್ರೆ ಅವನು ಕೂಡ ಪ್ರಜೆಗಳನ್ನ ಉತ್ಪತ್ತಿ ಮಾಡುವಂತಹ ಕಾರ್ಯದಲ್ಲಿದ್ದಾನೆ. ಆದ್ರೆ ಅವನ 100 ಜನ ಮಕ್ಕಳು ಕೂಡ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಹೀಗೆ ಅಂದ್ರೆ ನಾರದನ ಒಂದು ಬೋಧನೆಯನ್ನ ಕೇಳಿದ ನಂತರ ಅವರು ಆ ರೀತಿ ಮಾಡ್ತಾರೆ. ಹೀಗೆ ಸತ್ವಗುಣದಲ್ಲಿ ಇರುವಂತವರು ಅವರು ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ಅವರು ಉನ್ನತ ಲೋಕಗಳನ್ನ ತಲುಪ್ತಾರೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನೀಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋ ಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗಗಳಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ ರಜೋಗುಣ ಅಂತಂದ್ರೆ ಅವರಲ್ಲಿ ಅತಿಯಾದ ಆಸಕ್ತಿ, ಬಯಕೆ, ಆಸೆಗಳಿರುವ ಕಾರಣ ಅವರು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಇರುತ್ತೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಅಂತಹದೇ ಒಂದು ಗುಣ ಇರುವಂತಹ ಒಂದು ಜನ್ಮವನ್ನ ಪಡಿಬೇಕು ಅಂದ್ರೆ ಅವ್ರು ಮತ್ತೆ ಮನುಷ್ಯ ರೂಪದಲ್ಲಿ ಅವರು ಭೂಮಿ ಮೇಲೆ ಹುಟ್ಟತಾ ಇರ್ತಾರೆ. ತಮೋ ಗುಣದಲ್ಲಿರೋರು ಅವರು ಸತ್ರೆ ಏನಾಗ್ತಾರೆ ಅಂದ್ರೆ ಅವ್ರು ಮಾಡಿರುವಂತ ತಪ್ಪಿಗೆ ಶಿಕ್ಷೆಗಳಿದೆ. ಅವರು ಒಂದು ನರಕ ಲೋಕಗಳಿಗೆ ಹೋಗಿ ಶಿಕ್ಷೆನ ಅನುಭವಿಸ್ತಾರೆ, ಮತ್ತೆ ಭೂಮಿ ಮೇಲೆ ಬಂದು ಹುಟ್ಟುತ್ತಾರೆ. ಆದ್ರೆ ಭೂಮಿ ಮೇಲೆ ಹುಟ್ಟುವಾಗ್ಲೂ ಕೂಡ ಅವರು ಪ್ರಾಣಿ ವರ್ಗಗಳಲ್ಲಿ ಹುಟ್ಟುತ್ತಾರೆ. ಅದರಲ್ಲಿ ತೋರಿಸ್ತಾ ಇದ್ದಾರೆ ಯಾರು ಅವರಲ್ಲಿ ಒಂದು ಪ್ರಾಣಿ ಒಂದು ಮನಸ್ಥಿತಿ ಇರುತ್ತೆ. ಅಂದ್ರೆ ಅವರೊಂದು ಮಾಂಸ ಭಕ್ಷಣೆ ಮಾಡ್ತಾರೆ. ಅಂದ್ರೆ ಈ ಸಿಂಹ, ಹುಲಿ ಇವೆಲ್ಲವೂ ಕೂಡ ಕಾಡಿನಲ್ಲಿರುವಂತಹ ಪ್ರಾಣಿಗಳು. ಅವುಗಳಿಗೆ ಅದನ್ನು ಹೊರತುಪಡಿಸಿ ಬೇರೆ ಏನು ಆಹಾರ ಇಲ್ಲ. ಆದ್ರೆ ಮನುಷ್ಯನಿಗೆ ಬೇಕಾದಷ್ಟು ಭಗವಂತ ಆಹಾರವನ್ನ ಕೊಟ್ಟಿದ್ದಾನೆ. ಆದ್ರೂ ಕೂಡ ನಮಗೆ ಇನ್ನೊಂದು ಜೀವವನ್ನು ಕೊಂದು ತಿನ್ನುವ ಆಸೆ ಅನ್ನುವಂಥದ್ದು ಇದೆ ಅಂತಂದ್ರೆ ನಾವು ಕೂಡ ಈ ರೀತಿ ಒಂದು ವ್ಯಾಘ್ರ ಅಂದ್ರೆ ಈ ರೀತಿ ಒಂದು ಪ್ರಾಣಿಗಳಾಗಿ ಒಂದು ಜನ್ಮವನ್ನ ಪಡಿತೀವಿ. ಅಥವಾ ನಾವು ಅಧಿಕ ಸೋಮಾರಿಗಳಾಗಿದ್ದು ತುಂಬಾ ನಿದ್ದೆ ಮಾಡ್ತೀವಿ, ತುಂಬಾ ಸಮಯ ನಾವು ನಿದ್ರೆಯಲ್ಲಿ ಕಳೀತಾ ಇದ್ದೀವಿ ಅಂತಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಒಂದು ಕರಡಿ ಅಥವಾ ಒಂದು ಹೆಬ್ಬಾವಿನ ದೇಹವನ್ನ ಪಡಿತೀವಿ. ನಂತರ ಬೇಡದ್ದನ್ನು ತಿನ್ನುವಂಥದ್ದು ಅಂದ್ರೆ ಯಾವುದನ್ನೆಲ್ಲ ಬೇಡ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಹಂದಿಯ ಜನ್ಮವನ್ನ ಪಡಿತಾರೆ. ಮತ್ತೆ ಯಾರಾದ್ರೂ ಹರೆ ಬರೆ ಬಟ್ಟೆಗಳನ್ನ ಧರಿಸ್ತಾರೆ ಅಂತಂದ್ರೆ ಅಂತವ್ರು ಮರಗಿಡಗಳಾಗಿ ಒಂದು ಜನ್ಮವನ್ನ ಪಡಿತಾರೆ. ಇವೆಲ್ಲವೂ ಕೂಡ ನಮ್ಮ ಒಂದು ಸ್ವಭಾವ ಏನಿದೆ, ಯಾವ ಒಂದು ಸ್ವಭಾವದ ಒಂದು ಪ್ರಾಬಲ್ಯ ನಮ್ಮ ಮೇಲೆ ಹೆಚ್ಚಿದೆ, ಅದರಲ್ಲಿ ನಾವು ಮಾಡುವಂತಹ ಕೆಲಸಗಳ ಪ್ರತಿಫಲವಾಗಿ ನಮಗೆ ಮುಂದಿನ ಜನ್ಮ ಮತ್ತೆ ಮುಂದಿನ ದೇಹ ಅನ್ನುವಂಥದ್ದು ಸೃಷ್ಟಿಯಾಗ್ತಾ ಇರುತ್ತೆ. ಕರ್ಮಣ ಸುಕೃತಾಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸ್ತತು ಫಲಂ ದುಃಖಂ ಅಜ್ಞಾನಂ ತಮಸಾ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಅಂದ್ರೆ ನಾವು ಪೂರ್ಣ ಜ್ಞಾನದಿಂದ ಏನ್ ಕೆಲಸಗಳನ್ನ ಮಾಡ್ತೀವಿ ಅದರಿಂದ ಒಂದು ಮಾಡುವಂತಹ ಕೆಲಸ ನಮ್ಗೆ ಪುಣ್ಯದ ಫಲಗಳನ್ನೇ ಕೊಡ್ತಾ ಇರುತ್ತೆ. ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸ ಅದು ಒಳ್ಳೇದಾಗಿರುತ್ತೆ, ಆದ ಕಾರಣ ಪುಣ್ಯದ ಫಲಗಳು ನಮ್ಗೆ ಸಿಗ್ತಾ ಇರುತ್ತೆ. ಆದ್ರೆ ರಜೋಗುಣದಲ್ಲಿ ಮಾಡುವಂತ ಕೆಲಸ ದುಃಖವನ್ನ ಕೊಡುತ್ತೆ. ಯಾಕೆ ಅಂತಂದ್ರೆ ರಜೋಗುಣ ಅಂದ್ರೆ ಬಯಕೆ, ಆಸೆಗಳ ಹಿಂದೆ ನಾವು ಬಿದ್ದ ಒಂದು ಕಾರಣಕ್ಕೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಈ ಭವಬಂಧನದಲ್ಲಿ ಸಿಕ್ಕಾಕೊಂಡಿದೀವಿ. ಇಲ್ಲಿ ಬಂದು ಕೂಡ ಇನ್ನ ಆಸೆಗಳಿಗೆ ಕೊನೆ ಇಲ್ಲ, ಆಸೆಗಳು ಪಡ್ತಾನೆ ಹೋಗ್ತಾ ಇದೀವಿ. ಅಂದ್ರೆ ಅದನ್ನ ಪಡ್ಕೊಳ್ಳೋಕೆ ತುಂಬಾ ಶ್ರಮ ಪಡ್ತಾ ಇರ್ತೀವಿ. ಅದನ್ನ ಪಡ್ಕೊಂಡ್ಮೇಲೆ ಅದನ್ನ ಮತ್ತೆ ಕಾಪಾಡ್ಕೊಳ್ಬೇಕು, ಪಡ್ಕೊಂಡ್ಮೇಲೆ ಅದನ್ನ ಸಂರಕ್ಷಣೆ ಮಾಡ್ಬೇಕು, ಬೇರೊಬ್ಬರಿಂದ ಅದನ್ನ ಕಾಪಾಡ್ಬೇಕು. ಆಗ್ಲೂ ಕೂಡ ನಾವು ತುಂಬಾ ದುಃಖದ ಜೀವನವನ್ನೇ ಮಾಡ್ತಾ ಇರ್ತೀವಿ, ಕಷ್ಟಪಡ್ತಾನೆ ಇರ್ತೀವಿ ಕಾಲ ಪೂರ್ತಿ. ಮತ್ತೆ ತಮೋಗುಣದಲ್ಲಿ ಯಾರಿದ್ದಾರೆ ಅವರು ಅಜ್ಞಾನದಲ್ಲಿ ಇರ್ತಾರೆ. ಯಾವಾಗ್ಲೂ ಕೂಡ ಅವರು ಏನು ಸರಿ ಯಾವ್ದು ತಪ್ಪು ಅಂತ ತಿಳಿದೇನೆ ಅವ್ರು ಮಾಡುವಂತಹ ಕೆಲಸಗಳು ಕೂಡ ಹುಚ್ಚುಚ್ಚಾದ ಕೆಲಸ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತೀವಿ ದೇವಸ್ಥಾನಗಳು ಅವು
ಸತ್ವಗುಣದಿಂದ ಕೂಡಿರುವಂತಹ ಜಾಗಗಳು. ಮತ್ತೆ ಜನಜಂಗುಳಿ ಇರುವಂತಹ, ಇಲ್ಲಿ ನಾವು ನೋಡ್ತಾ ಇದ್ವಿ ಮುಂಬೈ ಕಡೆ ಯಾವ್ದಾದ್ರು ಒಂದು ಸ್ಲಮ್ ಏರಿಯಾ ಅಂತಂದ್ರೆ ಅಲ್ಲಿ ಜನ ಹೇಗೆ ಅಂತಂದ್ರೆ ಅವರು ಯಾವ್ದಾವ್ದೋ ಬೇರೆ ಅವರ ಊರುಗಳನ್ನ ಬಿಟ್ಟು, ಹಳ್ಳಿಗಳನ್ನ ಬಿಟ್ಟು ಅಲ್ಲಿಗೆ ಹಣ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಅಂತಹ ಜಾಗ ನೋಡಿದ್ರೆ ನಮ್ಗೆ ಅಸಹ್ಯಕರವಾದ ಜಾಗ ಇರುತ್ತೆ. ಗುಡಿಸಲುಗಳಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿಯೇ ಒಂದು ಕೆಟ್ಟ ವಾಸನೆ ಇರುತ್ತೆ. ಮತ್ತೆ ಆ ಜಾಗಗಳು ತುಂಬಾ ಅಶುಚಿಯಾಗಿರ್ತವೆ. ಆದ್ರೆ ಅಲ್ಲಿ ಬಂದು ಅವ್ರು ಅಷ್ಟೆಲ್ಲ ಕಷ್ಟ ಪಡೋದ್ರ ಮೂಲ ಉದ್ದೇಶ ಹಣ ಗಳಿಕೆ ಮಾಡ್ಬೇಕು ಅನ್ನುವಂಥದ್ದೇ ಆಗಿರುತ್ತೆ. ಇದೆಲ್ಲವೂ ಕೂಡ ರಜೋಗುಣದಿಂದ ಕೂಡಿರುವಂತಹ ಪ್ರದೇಶಗಳು. ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ವಿ ಅಜ್ಞಾನಿ ತಮೋಗುಣದಲ್ಲಿರುವಂತಹ ವ್ಯಕ್ತಿ ಅವನು ಮಾಡುವ ಕಾರ್ಯಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವನಿಲ್ಲಿ ಮೆಟ್ಟಲನ್ನ ನಿರ್ಮಾಣ ಮಾಡಿದ್ದಾರೆ. ಮೆಟ್ಟಿಲು ಇರುವಂತದ್ದು ಮೇಲೆ ಏರಿ ಹೋಗೋದಕ್ಕೆ, ಆದ್ರೆ ಮೇಲೆ ಏರಿ ಹೋಗೋದಕ್ಕೆ ಮೆಟ್ಟಿಲಿದೆ, ಆದ್ರೆ ಮೆಟ್ಟಿಲಿಗೆ ಹೋಗೋದಕ್ಕೆ ದಾರಿ ಇಲ್ಲ. ಅಂದ್ರೆ ಈ ಅಜ್ಞಾನಿಗಳು ಮಾಡುವಂತ ಕೆಲಸ ಈ ರೀತಿ ಇರುತ್ತೆ ಅಂತ. ಆದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಅದು ಅದಕ್ಕೆ ಒಂದು ಅರ್ಥ ಇಲ್ಲ ಅಂತ ಹೇಳ್ಬೇಕು. ಅದು ಹುಚ್ಚುತನದಿಂದ ಕೂಡಿರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಸತ್ವಾತ್ ಸಂಜಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತೋ ಅಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳಗುತ್ತದೆ, ರಜಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸತ್ವಗುಣದಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು ಅಂತಂದ್ರೆ ನಮ್ಗೆ ಕಡೆಯ ಪಕ್ಷ ನಾವು ಸತ್ವಗುಣದಲ್ಲಿ ಇರ್ಬೇಕು. ಆಗ್ಲೇ ನಮ್ಗೆ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ರಜೋಗುಣದಲ್ಲಿ ನಾವು ಇದ್ವಿ ಅಂತಂದ್ರೆ ಅದು ನಮ್ಮಲ್ಲಿ ತೀರದ ಬಯಕೆಗಳು, ಆ ಲೋಭ ಅನ್ನುವಂಥದ್ದು ಅದು ಮುಗಿಯೋದೇ ಇಲ್ಲ ಅಂತಹ ಒಂದು ಬಯಕೆಗಳು ನಮ್ಮಲ್ಲಿ ಅದು ಬೆಳೆಸ್ತಾ ಹೋಗುತ್ತೆ. ತಮೋಗುಣದಲ್ಲಿ ನಮ್ಮನ್ನ ನಾವು ಇಟ್ಕೊಂಡ್ವಿ ಅಂದ್ರೆ ನಾವು ಯಾವ್ದಾದ್ರು ಒಂದು ಗುಣವನ್ನ ಆರಿಸ್ಕೋಬಹುದು. ಇಂಥದೇ ಗುಣದಲ್ಲಿ ನಾವ್ ಇರ್ಬೇಕು ಅನ್ನೋದಕ್ಕೆ ನಾವು ಪ್ರಯತ್ನಗಳನ್ನ ಪಡಬಹುದು. ಹಾಗೆ ನಾವು ತಮೋಗುಣವನ್ನ ಬಯಸಿದ್ವಿ ಅಂತಂದ್ರೆ ನಮ್ಮಲ್ಲಿ ಮೂರ್ಖತನ ಅನ್ನುವಂಥದ್ದು, ಮತ್ತೆ ಹುಚ್ಚು, ಭ್ರಾಂತಿಗಳು, ಅಜ್ಞಾನ ಅನ್ನುವಂಥದ್ದು ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಸತ್ವಗುಣದಲ್ಲಿ ಇರ್ಬೇಕು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು, ಸಾತ್ವಿಕ ಆಹಾರ ಸ್ವೀಕಾರ ಮಾಡ್ಬೇಕು. ಆ ಸಾತ್ವಿಕ ಆಹಾರ ಅಂತಂದ್ರೆ ಅದು ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡ್ಬೇಕು. ಮತ್ತೆ ನಾವು ಶುಚಿತ್ವವನ್ನ ಇಟ್ಕೋಬೇಕು. ಇವೆಲ್ಲವನ್ನು ಮಾಡಿದಾಗ ಅದು ನಾವು ನಮ್ಮಲ್ಲಿ ಒಂದು ಸತ್ವಗುಣವನ್ನ ಬೆಳೆಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ರಜೋಗುಣವನ್ನ ಬೆಳೆಸ್ಬೇಕು ಅಂತಂದ್ರೆ ನಮಗೆ ಆಸೆಗಳು, ತೀರದ ಆಸೆಗಳ ಹಿಂದೆ ನಾವು ಬಿದ್ದಿರ್ಬೇಕು. ಮತ್ತೆ ಆ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ನಾವ್ ಯಾವಾಗ್ಲೂ ಶ್ರಮ ಪಡ್ತಾ ಇರ್ತೀವಿ. ಮತ್ತೆ ಅಜ್ಞಾನ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡೋದ್ ಬೇಕಾಗಿಲ್ಲ, ಸೋಮಾರಿಗಳಾಗಿ ನಿದ್ರೆ ಮಾಡ್ತಿದ್ರೆ ಸಾಕು, ಈ ಅಜ್ಞಾನ ತಮೋಗುಣ ಅನ್ನುವಂಥದ್ದು ತಾನಾಗಿ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಇಲ್ಲಿ ನಾವು ಅದಕ್ಕೆ ಒಂದು ಒಬ್ಬ ವ್ಯಕ್ತಿಯ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಅವನು ಸತ್ವಗುಣದಲ್ಲಿದ್ದಾಗ ಅವನ ಮುಖ ಅಂದ್ರೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಮನಸ್ಸು ಯಾವ ರೀತಿ ಇದೆ ಮುಖದ ಮೇಲೆ ಕಾಣುತ್ತೆ ಅಂತ. ಹಾಗೆ ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿಯ ಮನಸ್ಸು ಯಾವ ರೀತಿ ಇರುತ್ತೆ, ಅವನ ಮುಖಚರ್ಯೆ ಯಾವ ರೀತಿ ಇರುತ್ತೆ. ಮತ್ತೆ ರಜೋಗುಣದಲ್ಲಿ ಲೋಭಿ ಯಾವ ರೀತಿ ಕಾಣ್ತಾನೆ, ಮತ್ತೆ ಯಾರು ತಮೋಗುಣದಲ್ಲಿದ್ದಾನೆ ಅವನ ಒಂದು ಮುಖಭಾವ ಹೇಗಿರುತ್ತೆ ಅನ್ನೋದನ್ನ ಒಂದು ಚಿತ್ರದ ಮೂಲಕ ತೋರಿಸಿದ್ದಾರೆ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಅಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಬೇರೆ ಚಿತ್ರಗಳನ್ನು ಕೂಡ ತೋರಿಸಿದ್ದಾರೆ. ಒಬ್ಬ ವ್ಯಕ್ತಿಯವನು ಯಾವ ರೀತಿ ವರ್ತಿಸ್ತಾನೆ ಅಂದ್ರೆ ಒಂದೇ ವ್ಯಕ್ತಿ ಒಂದೇ ಸಂದರ್ಭದಲ್ಲಿ, ಆದ್ರೆ ಅವನ ಮನಸ್ಥಿತಿ ಯಾವ ರೀತಿ ಇದೆ ಅದರ ಮೇಲೆ ಅವನು ಆ ಸಂದರ್ಭವನ್ನ ಯಾವ ರೀತಿ ಅವನು ಆ ಸಂದರ್ಭಕ್ಕೆ ಅವ್ರು ಹೇಗೆ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಒಬ್ಬನೇ ವ್ಯಕ್ತಿ ಒಂದೊಂದು ಸಮಯದಲ್ಲಿ ಒಂದೊಂದು ಗುಣದಲ್ಲಿ ಅದರ ಪ್ರಭಾವಕ್ಕೆ ಬಂದಾಗ ಅವನ ವರ್ತನೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಊರ್ಧ್ವಂ ಗಚ್ಚಂತಿ ಸತ್ವಸ್ತಾ ಮಧ್ಯೆ ತಿಷ್ಟಂತಿ ರಾಜಸಃ ಜಗನ್ಯಾ ಗುಣ ವೃತ್ತಿಸ್ತಾ ಅದು ಗಚ್ಚಂತಿ ತಾಮಸಃ. ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುತ್ತಾರೆ. ರಜೋಗುಣದಲ್ಲಿ ಇರುವವರು ಭೂಲೋಕದಲ್ಲಿ ವಾಸ ಮಾಡುತ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರುವವರು ನರಕ ಲೋಕಗಳಿಗೆ ಇಳಿಯುವರು. ಅಂದ್ರೆ ಈಗ ಪುಣ್ಯವನ್ನ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಅದು ಒಂದು ಕರೆನ್ಸಿ ಇದ್ದ ಹಾಗೆ. ನಮ್ಮ ಹತ್ರ ಹಣ ಹೆಚ್ಚಿದಾಗ ನಾವೇನ್ ಮಾಡ್ತೀವಿ, ನಾವು
ಹೊರಗಡೆ ಎಲ್ಲಾದ್ರೂ ಸುತ್ತಾಡಿ ಬರೋದಕ್ಕೆ ಹೋಗ್ತೀವಿ. ಆ ರೀತಿ ಹೋದವರು ನಾವ್ ಯಾವಾಗ ವಾಪಸ್ ಬರ್ತೀವಿ ಅಂತಂದ್ರೆ ನಮ್ಮ ಹತ್ರ ಇರುವಂತ ಹಣ ಅದು ಖಾಲಿ ಆದ್ಮೇಲೆ ನಾವು ಮತ್ತೆ ಮನೆಗೆ ಬರ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ. ಈ ಸ್ವರ್ಗ ಲೋಕಗಳಿಗೆ ಪುಣ್ಯವನ್ನ ಸಂಪಾದನೆ ಮಾಡಿ ಸತ್ವಗುಣದಲ್ಲಿ ಇರುವಂತವ್ರು ಹೋಗ್ತಾರೆ. ಅವರು ಆ ರೀತಿ ಹೋದ್ಮೇಲೆ ಅಲ್ಲಿ ಅವರ ಒಂದು ಪುಣ್ಯ ಅನ್ನೋ ಅದು ಕ್ಷೀಣಿಸಿದ ನಂತರ ಅವ್ರು ಏನ್ ಮಾಡ್ತಾರೆ, ಮತ್ತೆ ಈ ಕರ್ಮ ಭೂಮಿ, ಈ ಭೂಮಿಗೆ ಅವ್ರು ವಾಪಸ್ ಹಿಂದಿರುಗುತ್ತಾರೆ. ಅದೇ ರೀತಿ ರಜೋಗುಣದವರು ಈ ಭೂಮಿ ಮೇಲೆನೆ ವಾಸ ಮಾಡ್ತಾರೆ. ಯಾಕಂದ್ರೆ ಅವರ ಆಸೆ ಅದು ಈಡೇರ್ಲಿಲ್ಲ, ಅವರ ಬಯಕೆಗಳು ಅದು ಅವರು ತೃಪ್ತರಾಗ್ಲಿಲ್ಲ. ಆದ ಕಾರಣ ಅವ್ರು ಮತ್ತೆ ಮತ್ತೆ ಇಲ್ಲೇ ಹುಟ್ಟುತ್ತಾ ಇರ್ತಾರೆ. ಮತ್ತೆ ಯಾರು ತಮಗುಣದಲ್ಲಿ ಇರ್ತಾರೆ ಅವರು ನರಕ ಲೋಕಗಳಿಗೆ ಇಳಿತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಬ್ರಹ್ಮಾಂಡದ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಬ್ರಹ್ಮಾಂಡ ಅಂದ್ರೆ ನಾನೀಗ ಹೇಳ್ದೆ ಊರ್ಧ್ವ ಲೋಕ ಭೂಲೋಕ ಮತ್ತೆ ಅದು ಲೋಕಗಳು ಅಂತಲ್ಲ, ಅದೆಲ್ಲ ಯಾವ ರೀತಿ ಇದೆ ಅನ್ನೋದನ್ನ ಈ ಬ್ರಹ್ಮಾಂಡದ ಒಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಬ್ರಹ್ಮಾಂಡ ಅಂದ್ರೆ ಅಂಡ ಅಂದ್ರೆ ಒಂದು ಮೊಟ್ಟೆಯ ಆಕಾರದಲ್ಲಿ ಇರುವಂತದ್ದು. ಇಲ್ಲಿ ನಾವು ನೋಡ್ತಾ ಇದೀವಿ ಪದರಗಳು ಇದೆ. ಆ ಮೊಟ್ಟೆಗೆ ಒಂದು ಶೆಲ್ ಅಂತ ಹೇಳ್ತೀವಲ್ಲ, ಹಾಗೆ ಪದರಗಳಿದೆ. ಅದು ಈ ಪಂಚಭೂತಗಳು ಮತ್ತೆ ಅಹಂಕಾರದಿಂದ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ, ಮನಸ್ಸು ಬುದ್ಧಿ ಅಹಂಕಾರ ಅವುಗಳಿಂದ ಆಗಿರುವಂತದ್ದು. ಒಂದು ಪದರಕ್ಕಿಂತ ಇನ್ನೊಂದು ಪದರ 10 ಪಟ್ಟು ಅದು ಏನಂತಾರೆ ತಿಕ್ಕಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ 10 ಪಟ್ಟು ಅದು ದಪ್ಪರಾಗಿರುತ್ತೆ. ಅಷ್ಟೊಂದು ಯಾವುದೇ ಒಂದು ಜೀವ ಈ ಪದರಗಳನ್ನ ವೇದಿಸಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ. ಮತ್ತೆ ಇಲ್ಲಿ ನಾವು ನೋಡ್ತೀವಿ ಮಧ್ಯದಲ್ಲಿ ಬರುವಂತದ್ದು ಕೆಳಗಡೆ ಒಂದು ಗರ್ಭೋದಕ ಓಷನ್ ಅಂತಾರೆ. ಅಂದ್ರೆ ಗರ್ಭೋದಕ ಶಾಹಿ ವಿಷ್ಣುವಿನ ಒಂದು ಬೆವರಿನಿಂದ ಆದಂತಹ ಒಂದು ಸಾಗರ ಅಂತ ಕರೀತಾರೆ. ಅದರಲ್ಲಿ ಗರ್ಭೋದಕ ಶಾಹಿ ವಿಷ್ಣು ಅವನು ಪವಡಿಸಿರ್ತಾನೆ. ಅವನ ಒಂದು ಹೊಕ್ಕಳ ಬಳ್ಳಿಯಿಂದ ಬ್ರಹ್ಮನ ಸೃಷ್ಟಿಯಾಗತ್ತೆ. ಅಂದ್ರೆ ಕಮಲದಲ್ಲಿ ಬ್ರಹ್ಮ ಜನಿಸ್ತಾನೆ. ನಂತರ ಇಲ್ಲಿ ನಾವು ನೋಡಬಹುದು ಬ್ರಹ್ಮ ಅವನಿರುವಂತಹ ಲೋಕವನ್ನ ಬ್ರಹ್ಮಲೋಕ ಅಥವಾ ಸತ್ಯಲೋಕ ಅಂತ ಕರೀತಾರೆ. 7 ಊರ್ಧ್ವ ಲೋಕಗಳು ಯಾವ್ದೆಲ್ಲ ಅಂತ ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ ಮತ್ತೆ ಭುವರ್ಲೋಕ. ಈ 7 ಲೋಕಗಳು ಅವು ಊರ್ಧ್ವ ಲೋಕಗಳು. ನಾವು ಪುಣ್ಯವನ್ನ ಮಾಡಿದ್ವಿ ಅಂತಂದ್ರೆ ಈ 7 ಲೋಕಗಳಲ್ಲಿ ಯಾವ್ದಾದ್ರು ಒಂದು ಲೋಕದಲ್ಲಿ ನಾವು ಜನ್ಮವನ್ನ ಪಡಿತೀವಿ. ಆದ್ರೆ ಮಧ್ಯದಲ್ಲಿ ಕೆಳಗಡೆ ಬರುವಂತದ್ದು ಭೂಲೋಕ ಅಂದ್ರೆ ಅದು ನಾವಿರುವಂತಹ ಜಾಗ. ಅದಕ್ಕಿಂತ ಕೆಳಗಡೆ 7 ಅಧೋಲೋಕಗಳು ಇದೆ ಅಂತ ಕರೀತಾರೆ. ಅವೆಲ್ಲವೂ ಕೂಡ ಯಾವ್ದಂದ್ರೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಮತ್ತೆ ಪಾತಾಳ. ಇವೆಲ್ಲವೂ ಕೂಡ ಕೆಳಗಡೆ ಬರುವಂತಹ ಅಧೋಲೋಕಗಳು. ಈ ಬ್ರಹ್ಮಾಂಡ ಏನಿದೆ ಅದನ್ನ ಯಾರು ನಿರ್ವಹಣೆ ಮಾಡ್ತಿರುವಂತದ್ದು ಅಂತಂದ್ರೆ ಅದು ದುರ್ಗಾದೇವಿ ಭಗವಂತನ ದೈವಿ ಶಕ್ತಿ, ಮಹಾಮಾಯೆ ಅಂದ್ರೆ ಅವನ ಬಹಿರಂಗ ಶಕ್ತಿ. ಮತ್ತೆ ಶಿವ ಮತ್ತೆ ಪಾರ್ವತಿ ಇವರು ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಒಂದು ಏನ್ ನಡೀತಿದೆ ಅದೆಲ್ಲದರ ನಿರ್ವಹಣೆಯನ್ನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿನ ಇಬ್ಬರಿಗೆ ವಹಿಸಿಕೊಟ್ಟಿರ್ತಾನೆ ಭಗವಂತ. ಇದು ಒಂದು ಬ್ರಹ್ಮಾಂಡದ ಒಂದು ಚಿತ್ರ. ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಆದ್ದರಿಂದ ನಾನು ಈ ಗುಣಗಳನ್ನು ಮೀರಬಹುದೇ? ನಾವು ಈ 3 ಗುಣಗಳು ಬಂಧನಕ್ಕೆ ಕಾರಣ. ಈ 3 ಗುಣಗಳಲ್ಲಿ ಇದ್ರೆ ನಾವು ಎಲ್ಲಿಗೆ ಹೋಗ್ತೀವಿ, ಎಂತಹ ಒಂದು ಜನ್ಮವನ್ನ ಪಡಿತೀವಿ, ಯಾವ ಒಂದು ಲೋಕಕ್ಕೆ ಹೋಗ್ತೀವಿ, ಇದೆಲ್ಲವನ್ನ ಕೂಡ ನಾವು ನೋಡಿದ್ವಿ. ಈಗ ನಾವು ಆ 3 ಗುಣಗಳನ್ನ ಮೀರೋದಕ್ಕೆ ಸಾಧ್ಯ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯಿಂದ ಮೀರ್ಬೋದು ಮಾತಾಜಿ ಗುಣಗಳನ್ನ. ಧನ್ಯವಾದಗಳು ಮಾತಾಜಿ. ನಾವು ಈ 3 ಗುಣಗಳನ್ನ ಮೀರೋದಕ್ಕೆ ಸಾಧ್ಯ ಇದೆ. ಹೇಗೆ ಅಂತಂದ್ರೆ ನಾ ಈಗಾಗ್ಲೇ ಹೇಳ್ದೆ, ದುರ್ಗಾದೇವಿ ಅಥವಾ ಮಹಾಮಾಯೆ ಈ ಭೌತಿಕ ಜಗತ್ತಿನ ನಿರ್ವಹಣೆಯನ್ನು ವಹಿಸಿಕೊಂಡಿರುವಂತವ್ರು. ಅವರು ಭಗವಂತನ ದೈವಿ ಶಕ್ತಿ ಅಂದ್ರೆ ಭಗವಂತನ ಬಹಿರಂಗ ಶಕ್ತಿ. ಅವರು ಭಗವಂತನ ಒಂದು ಶಕ್ತಿಯಾದ ಕಾರಣ ಭಗವಂತ ಶಕ್ತಿಮಾನ್ ಅಂತ ಹೇಳ್ತಾರೆ. ಅವನ ಆದೇಶಾನುಸಾರ ಎಲ್ಲವನ್ನು ನಡೆಸಿಕೊಡುವಂತವ್ರು. ಹೀಗಿರ್ಬೇಕಾದ್ರೆ ಭಗವಂತನಿಗೆ ಯಾರು ಶರಣಾಗ್ತಾರೆ ಅವರು ಸ್ವತಃ ಭಗವಂತನ ರಕ್ಷಣೆಗೆ ಬರ್ತಾರೆ. ಅಂತವರು ಭಗವಂತನ ರಕ್ಷಣೆಗೆ ಬಂದಾಗ ಈ ಮಹಾಮಾಯೆ ಅವರನ್ನ ಬಂಧನದಿಂದ ಮುಕ್ತಿಯನ್ನ ಕೊಡ್ತಾರೆ ಅಂತ. ಅಂದ್ರೆ ಇದಕ್ಕೆ ಪ್ರಭುಪಾದರು ಕೂಡ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ
ಸೂರ್ಯ ಅವನು ಜ್ಞಾನ, ಅಂದ್ರೆ ಅವನು ಒಂದು ಜ್ಞಾನ ಇದ್ದ ಹಾಗೆ. ಮತ್ತೆ ಸೂರ್ಯ ಇಲ್ಲದ ಜಾಗವನ್ನ ಅಜ್ಞಾನ, ಅಂದ್ರೆ ಕತ್ತಲೇನ ಅಜ್ಞಾನ ಅಂತ ಹೇಳ್ತಾರೆ ಅಂತ. ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಅಜ್ಞಾನ ಇರೋದಿಲ್ಲ. ಭಗವಂತನಿಗೆ ಯಾರು ಬೆನ್ನು ಮಾಡ್ತಾರೆ ಅವರು ಒಂದು ಕತ್ತಲೆ ಪ್ರದೇಶಕ್ಕೆ ಹೋಗ್ಬೇಕಾಗಿ ಬರುತ್ತೆ. ನಾವಿರುವಂತದ್ದು ಕತ್ತಲೆ ಪ್ರದೇಶ. ಅಂದ್ರೆ ಇಲ್ಲಿ ಸೂರ್ಯನ ಅಥವಾ ಬೆಳಕಿನ ಮೂಲಗಳ ಅವಶ್ಯಕತೆ ಇದೆ. ಆದ್ರೆ ಯಾರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಲ್ಲಿ ಅದು ಸ್ವಯಂ ಪ್ರಕಾಶವಾದದ್ದು. ಆ ರೀತಿ ಭಗವಂತನ ಬೆನ್ನ ಹಿಂದೆ ಯಾವಾಗ್ಲೂ ಕೂಡ ಮಾಯಾಶಕ್ತಿ ಇರ್ತಾಳೆ ಅಂತ ಹೇಳ್ತಾರೆ. ಯಾರು ಭಗವಂತನನ್ನ ಕಾಣೋದಕ್ಕೆ ಬಹಿರ್ಮುಖ ಆಗ್ತಾರೆ ಅಂತವ್ರು ಆ ಮಾಯಾಶಕ್ತಿಯ ಅಧೀನಕ್ಕೆ ಸಾಕುತ್ತಾರೆ. ಹಾಗೆ ನಾವು ಮತ್ತೆ ಆ ಮಾಯಾಶಕ್ತಿಯ ಅಧೀನದಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಭಗವಂತನಿಗೆ ಶರಣಾಗ್ಬೇಕು. ಭಗವಂತನಿಗೆ ಯಾರೆಲ್ಲ ಶರಣಾಗ್ತಾರೆ ಅವರು ದೈವಿ ಶಕ್ತಿ, ಭಗವಂತನ ದೈವಿ ಶಕ್ತಿ ಆದಂತಹ ಇನ್ನೊಂದು ದೈವಿ ಶಕ್ತಿ ಯೋಗಮಾಯಿಯ ಅಧೀನಕ್ಕೆ ಬರ್ತಾರೆ. ದೈವಿ ಪ್ರಕೃತಿ ಆಶ್ರಿತ ಅಂತ ಆ ರೀತಿಯವರು ಯೋಗಮಾಯಿಯ ಅಧೀನಕ್ಕೆ ಬಂದ್ರು ಅಂತಂದ್ರೆ ಆಗ ಅವರು ಈ ಬಂಧನಗಳನ್ನ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಭಕ್ತಿಯ ಮೂಲಕ, ಭಗವಂತನಿಗೆ ಶರಣಾಗುವ ಮೂಲಕ ಅನ್ನೋದನ್ನ ನಾವು ತಿಳ್ಕೋಬೇಕು. ನಾನ್ಯ ಗುಣೇಭ್ಯ ಕರ್ತಾರಂ ಯದಾ ದ್ರಾಷ್ಟಾನುಪಶ್ಯತಿ ಗುಣೇಭ್ಯಶ್ಯ ಪರಂ ವೇತಿ ಮದ್ಭಾವಂಸು ಅಧಿಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಅಂದ್ರೆ ಯಾವಾಗ ಏನೆಲ್ಲ ಚಟುವಟಿಕೆಗಳು ನಾವು ಮಾಡ್ತಾ ಇದೀವಿ, ಏನೆಲ್ಲ ಪ್ರತಿ ನಿಮಿಷ ಪ್ರತಿ ಕ್ಷಣ ನಾವ್ ಏನೆಲ್ಲ ಮಾಡ್ತಾ ಇದೀವಿ ಅವೆಲ್ಲವೂ ಕೂಡ ಈ ಗುಣಗಳೇ ಮಾಡಿಸ್ತಾ ಇರುವಂತದ್ದು ನಮ್ಮನ್ನ. ಅಂದ್ರೆ ನಾವು ಈ 3 ಗುಣಗಳಲ್ಲಿ ಯಾವ್ದಾದ್ರು ಒಂದು ಗುಣದ ಪ್ರಭಾವದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ಬೇರೆ ಯಾರು ಮಾಡ್ತಾ ಇಲ್ಲ, ಈ ಗುಣಗಳೇ ಮಾಡ್ತಾ ಇದೆ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತವ್ರು ಏನ್ ಮಾಡ್ತಾರೆ, ಅಂತವ್ರು ಭಗವಂತನ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಅಂದ್ರೆ ಈ ಗುಣಗಳಿಗೆ ಅತೀತ ಭಗವಂತ, ಈ ಗುಣಗಳ ನಿಯಂತ್ರಕ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅವನನ್ನ ಶರಣ ಹೋಗೋದ್ರಿಂದ ನಾವು ಕೂಡ ಆ ಭಗವಂತನ ಒಂದು ಭಾವವನ್ನ ಹೊಂದಬಹುದು. ಅಂದ್ರೆ ನಾವು ಈ ಗುಣಗಳಿಂದ, ಈ ಬಂಧನದಿಂದ ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಗುಣಾನ್ ಏತಾನ್ ಅತಿತ್ಯಾತ್ರಿಂ ದೇಹಿ ದೇಹಂ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತೋ ಅಮೃತಂ ಅಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಅಂದ್ರೆ ನಾವು ಭೂಮಿ ಮೇಲೆ ಇರುವಾಗ್ಲೇ ಅಮೃತತ್ವವನ್ನ, ಅಂದ್ರೆ ಆ ಒಂದು ಗುಣಗಳ ಬಂಧನದಿಂದ ಮುಕ್ತಿಯನ್ನ ಹೊಂದ್ಲಿಕ್ಕೆ ಸಾಧ್ಯ ಇದೆ. ಅದೇ ಅದು ಹೇಗೆ ಅಂದ್ರೆ ಈ 3 ಗುಣಗಳನ್ನ ನಾವು ಮೀರೋದಕ್ಕೆ ಸಾಧ್ಯ ಇದೆ. ಈ ಹುಟ್ಟು, ಸಾವು ಮತ್ತೆ ಏನು ಚಕ್ರ ಇದೆ, ಜನ್ಮ ಮೃತ್ಯು ಜರಾವ್ಯಾಧಿ, ಈ ದುಃಖ ದೋಷಗಳಿಂದ ನಮ್ಮನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತಂದ್ರೆ ಅದು ನಾವು ಭಗವಂತನ ಭಕ್ತಿ ಸೇವೆ ಮಾಡುವ ಮೂಲಕ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಧಾರಿಯಾದ ಜೀವಿ ಐಹಿಕ ದೇಹದೊಂದಿಗೆ ಸಹಯೋಗವಿರುವ 3 ಗುಣಗಳನ್ನ ನಾವು ಮೀರಬಹುದು. ಮತ್ತೆ ಆ 3 ಗುಣಗಳನ್ನ ಮೀರಿ ನಾವು ಅಮೃತವನ್ನು ಸವಿಬಹುದು. ಅಂದ್ರೆ ನಾವು ಯಾವಾಗ ಈ ಗುಣಗಳನ್ನ ಮೀರ್ತೀವಿ ಆಗ ನಾವು ಈ ಭವಸಾಗರವನ್ನ ದಾಟಿ ಹೋಗೋದಕ್ಕೆ ಆಗತ್ತೆ. ಅಮೃತ ಅಂತಂದ್ರೆ ಭಗವಂತನ ಧಾಮ, ಅಲ್ಲಿ ಮತ್ತೆ ಮೃತ್ಯು ಅನ್ನುವಂಥದ್ದು ಇರಲ್ಲ. ಅಲ್ಲಿ ಹೋದವ್ರು ಯಾರು ಹುಟ್ಟು ಸಾವುಗಳ ಚಕ್ರಕ್ಕೆ ಬೀಳೋದಿಲ್ಲ. ಆದ ಕಾರಣ ನಾವು ಭಗವಂತನಿಗೆ ಶರಣಾಗ್ಬೇಕು, ಭಕ್ತಿ ಸೇವೆನ ಮಾಡ್ಬೇಕು, ಮತ್ತೆ ಗುಣಾತೀತರಾಗ್ಬೇಕು ಅನ್ನೋದನ್ನಲ್ಲಿ ತಿಳಿಸ್ಕೊಡ್ತಿರುವಂತದ್ದು. ಒಬ್ಬನು ಈ ಗುಣಗಳಿಗೆ ಅತೀತನಾಗಿದ್ದಾನೆ ಯಾವ ಲಕ್ಷಣಗಳಿಂದ ತಿಳಿಯಬಹುದು? ಯಾರು ಈ ಗುಣಗಳಿಗೆ ಅಂದ್ರೆ ತ್ರಿಗುಣಗಳಿಂದ ಬಂಧನದಿಂದ ಮುಕ್ತಿಯನ್ನ ಹೊಂದಿದ್ದಾನೆ ಅವನ ಲಕ್ಷಣಗಳು ಏನು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅವನು ಯಾವ ರೀತಿ ಇರ್ತಾನೆ ಅಂತ. ಹರೇ ಕೃಷ್ಣ. ಅಂದ್ರೆ ಇಂಡೈರೆಕ್ಟ್ ಆಗಿ ಒಬ್ಬ ಭಕ್ತನ ಗುಣಗಳು ಯಾವ ರೀತಿ ಇರುತ್ತೆ ಅಂತ. ಅವರು ಸಂತೋಷನೂ ಪಡುವುದಿಲ್ಲ ಮಾತಾಜಿ, ಮತ್ತೆ ದುಃಖನೂ ಕೂಡ ಪಡುವುದಿಲ್ಲ. ಸಮಚಿತ್ತದಿಂದ ಇರ್ತಾನೆ, ಎಲ್ಲರನ್ನು ಸಮನಾಗಿ ಕಾಣ್ತಾನೆ, ಮತ್ತೆ ಯಾವುದೇ ರೀತಿ ಒಂದು ಅತ್ಯಂತ ಹೆಚ್ಚಿನ ಉದ್ದೇಶಗಳು ಗುರಿ ಅನ್ನೋದು ಇರೋದಿಲ್ಲ. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದಗಳು ಮಾತಾಜಿ. ಅಂದ್ರೆ ಭಕ್ತನ ಗುಣಗಳು ಯಾವ ರೀತಿ ಇರುತ್ತೆ ಅವೆಲ್ಲವೂ ಕೂಡ ಆ ಗುಣಾತೀತನಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಗೆ ಗೊತ್ತಿರುತ್ತೆ ಈ ಗುಣಗಳ ಪ್ರಭಾವದಿಂದ ನಾನು ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಏನೂ ಇಲ್ಲ, ಎಲ್ಲವೂ ಕೂಡ ಈ ಗುಣಗಳೇ ನನ್ನ ಕೈಯಿಂದ ಮಾಡಿಸ್ತಿರೋದು ಅಂತ ತಿಳ್ಕೊಂಡು ಅವನಿಗೆ ಇಲ್ಲಿ ಏನ್ ನಡೀತಿದೆ ಅದೆಲ್ಲವನ್ನು ಕೂಡ ಅವನು ಸಾಕ್ಷಿ, ಅಂದ್ರೆ ಪರಮಾತ್ಮ ಹೇಗೆ ನೋಡ್ತಾನೆ ಆ ರೀತಿ ಅವನು ದೂರ ನಿಂತು ನೋಡ್ತಾನೆ ಹೊರತು ಅವುಗಳಲ್ಲಿ ಅವನು ಏನಂತಾರೆ ಲೀನ ಆಗೋದು, ಅಂದ್ರೆ ಅವುಗಳಲ್ಲಿ ಅವನು ಒಂದು ಅದರ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅಂತ. ನೋಡೋಣ ಅವನ ಗುಣಗಳು ಯಾವ ರೀತಿ ಇರುತ್ತೆ ಅಂತ. ಅವನ ನಡವಳಿಕೆಯನ್ನು ಮತ್ತು ಅವನು ಪ್ರಕೃತಿಯ ಗುಣಗಳನ್ನು ಹೇಗೆ ಮೀರುತ್ತಾನೆ. ಅರ್ಜುನ ಉವಾಚ ಕೈರ್ಲಿಂಗ ಸ್ತ್ರೀನ್ ಗುಣಾನ್ ಏತಾನ್ ಅತಿಥೋ ಭವತಿ ಪ್ರಭೋ ಕಿಂ ಆಚಾರ ಕಥಂ ಚೈತಾಂಸ್ ತ್ರಿನ್ ಗುಣಾನ್ ಅತಿವರ್ತತೆ. ಇಲ್ಲಿ ಅದನ್ನೇ ಅರ್ಜುನ ಕೇಳ್ತಾ ಇದ್ದಾನೆ. ಅರ್ಜುನ ಪ್ರಶ್ನೆ ಕೂಡ ಅದೇ ಆಗಿದೆ. ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಕೃಷ್ಣನನ್ನ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಗುಣಾತೀತ ಒಬ್ಬ ಆಗ್ತಾನೆ ಅಂತ ನೀ ಹೇಳ್ದೆ, ಆದ್ರೆ ಆ ವ್ಯಕ್ತಿ ಅವನು ಹೇಗೆ ಗುಣಾತೀತನಾಗ್ತಾನೆ, ಮತ್ತೆ ಅವನಲ್ಲಿ ಎಂತಹ ಒಂದು ಅವನು ಯಾವ ರೀತಿ ನಡ್ಕೋತಾನೆ ಅನ್ನೋದರಲ್ಲಿ ಕೇಳ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಂ ಈವ ಚ ಪಾಂಡವ ನ ದ್ವೇಷ್ಟಿ ಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದ್ ಆಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತಿ ಏವಂ ಯೋ ಅವತಿಷ್ಠತಿ ನೇಂಗತೆ ಸಮಾ ದುಃಖ ಸುಖ ಸ್ವಸ್ಥ ಸಮಾಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯೋ ಧೀರಸ್ ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯಸ್ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಎಲ್ಲ ಗುಣಗಳು ಕೂಡ ನಾವು ಒಬ್ಬ ಭಕ್ತರಲ್ಲಿ ಕಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ದೇವೋತ್ತಮ ಪರಮ ಪುರುಷನು ಹೀಗೆಂದನು. ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವುಗಳನ್ನು ದ್ವೇಷಿಸುವುದಿಲ್ಲ. ಅವನು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅಂದ್ರೆ ಇಂತಹ ಒಂದು ಪರಿಸ್ಥಿತಿ ನಾವ್ ಯಾವಾಗ್ಲೂ ಮಾಡ್ತೀವಿ. ಈಗ ಮಳೆ ಬರ್ತಿದೆ ಹೊರಗಡೆ, ಮಳೆ ಬಂದು ನಮ್ಗೆ ಹೊರಗಡೆ ಓಡಾಡಕ್ ಆಗ್ತಾ ಇಲ್ಲ ಅಂತ ಬೇಸರ ಆದಾಗ, ಅಯ್ಯೋ ಈ ಮಳೆಗಾಲ ಯಾಕಾದ್ರೂ ಬಂತಪ್ಪ, ಬೇಸಿಗೆ ಕಾಲದಲ್ಲೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇರುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಇದ್ದಾಗ ಅನ್ಸುತ್ತೆ, ಅಪ್ಪ ಇಷ್ಟೊಂದು ಬಿಸಿಲಾಗ್ತಿದೆ, ನನಗೆ ಸಾಕಾಗಿದೆ, ಮಳೆ ಬಂದ್ರೆ ತಂಪಾಗುತ್ತೆ ಅನ್ಸುತ್ತೆ. ಹಾಗೆ ನಾವು ಒಂದು ಸತಿ ಒಂದನ್ನ ಬಯಸ್ತೀವಿ, ಇನ್ನೊಂದು ಸತಿ ಇನ್ನೊಂದನ್ನ ಬಯಸ್ತೀವಿ. ಆ ರೀತಿ ಅವನು ಯೋಚನೆ ಮಾಡೋದಿಲ್ಲ. ಅಂದ್ರೆ ಅವನಿಗೆ ಬೆಳಕು, ಪ್ರವೃತ್ತಿ, ಮೋಹ ಇದ್ದಾಗ ಅವನು ಅದನ್ನ ದ್ವೇಷಿಸೋದು ಇಲ್ಲ, ಮತ್ತೆ ಅದು ಇಲ್ದಿರ ಆದಾಗ ಅವನು ಅದನ್ನ ಮತ್ತೆ ಬಯಸೋದು ಇಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಅಂದ್ರೆ ಅವನು ಈ ರೀತಿ ಯಾವುದೇ ಒಂದು ಬದಲಾವಣೆಗಳಾದಾಗ ಅವನು ಯಾವುದೇ ರೀತಿ ಅವನಲ್ಲಿ ಒಂದು ವ್ಯತ್ಯಾಸಗಳು ಆಗೋದಿಲ್ಲ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅಂದ್ರೆ ಅವನಿಗೆ ಗೊತ್ತಿದೆ, ನಾನ್ ಮಾತ್ರ ಅಲ್ಲ, ಈ ಪ್ರಕೃತಿಯಲ್ಲಿ ಯಾರೆಲ್ಲ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಿರುವಂತ ವರ್ತನೆಗೆ ಅವರ ಗುಣಗಳೇ ಕಾರಣ ಆಗ್ತಿದೆ ಹೊರತು ಅವರು ಅದನ್ನ ಸ್ವತಃ ಮಾಡ್ತಿರುವಂತದ್ದಲ್ಲ ಅನ್ನೋದನ್ನ ಅವನು ತಿಳ್ಕೊತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಅಂದ್ರೆ ಅವನಿಗೆ ಈಗ ಯಾವ್ದು ನಮ್ಗೆ ಸುಖ ಅನಿಸ್ತಿದೆ ಅದು ನಾಳೆ ನಮ್ಗೆ ದುಃಖ ಆಗ್ಬೋದು, ಅಥವಾ ಈಗ ನಾವು ಯಾವ್ದನ್ನ ದುಃಖ ಅಂತ ಕರಿತೀವಿ ನಾಳೆ ಅದೇ ನಮ್ಗೆ ಸುಖವಾಗ್ಬೋದು. ಆದ್ರೆ ಅವ್ರು ಎರಡನ್ನು ಕೂಡ ಸಮಾನವಾಗಿ ಕಾಣ್ತಾ ಇರ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಅಂದ್ರೆ ಇಲ್ಲಿ ಸನಾತನ ಗೋಸ್ವಾಮಿಗಳ ಒಂದು ಉದಾಹರಣೆನ ನಾವು ನೋಡ್ಬೋದು. ಅವ್ರ ಹತ್ರ ಒಂದು ಚಿಂತಾಮಣಿ, ಒಂದು ಆಸೆಗಳನ್ನ ಈಡೇರಿಸುವಂತಹ ಒಂದು ಮಣಿ ಇರುತ್ತೆ. ಅದನ್ನ ಅವರು ಕಸದ ಬುಟ್ಟಿಗೆ ಎಸ್ತಿರ್ತಾರೆ. ಅಂದ್ರೆ ಶಿವನ ಭಕ್ತ ಒಬ್ಬ ಕಷ್ಟದಲ್ಲಿ ಇರ್ತಾನೆ, ಅವನು ಶಿವನ ಸಹಾಯ ಬೇಡ್ತಾನೆ. ಆಗ ಶಿವನು ಸನಾತನ ಗೋಸ್ವಾಮಿಗಳನ್ನ ತೋರಿಸಿ ಹೇಳ್ತಾನೆ, ಅವ್ರ ಹತ್ರ ಇದೆ ಒಂದು ಈ ರೀತಿ ಒಂದು ಚಿಂತಾಮಣಿ ಅನ್ನುವಂಥದ್ದು, ನೀನ್ ಅಲ್ಲಿಗೆ ಹೋಗಿ ಅವರನ್ನ ಕೇಳು, ನಿನ್ಗೆ ಸಹಾಯ ಮಾಡ್ತಾರೆ ಅಂತ. ಅಲ್ಲಿ ನೋಡಿದ್ರೆ ಅವರು ಅದನ್ನ ಕಸದಲ್ಲಿ ಬಿಸಾಡಿರ್ತಾರೆ. ಬ್ರಾಹ್ಮಣ ಕೇಳ್ತಾನೆ. ಆಗ ಅವರು
ಅಲ್ಲೇ ಬಿಸಾಡಿದೀನಿ, ಹೋಗಿ ಎತ್ಕೊ ಅಂತಾರೆ. ಅವನು ಎತ್ಕೋತಾನೆ, ಎತ್ಕೊಂಡು ಅವನು ಖುಷಿಯಿಂದ ಹೋಗ್ತಾ ಇರ್ತಾನೆ ಮನೆಗೆ. ಹೋಗೋವಾಗ ಅವನ್ಗೆ ಅನ್ಸುತ್ತೆ, ಇಷ್ಟು ಬೆಲೆ ಬಾಳುವ ಮಣಿಯನ್ನ ಅವರು ಕಸ್ತಲ್ಲಿ ಬಿಸಾಕಿದ್ದಾರೆ ಅಂದ್ರೆ ಇದಕ್ಕಿಂತ ಬೆಲೆ ಬಾಳುವಂತದ್ದು ಅವ್ರ ಹತ್ರ ಇನ್ನೇನೋ ಇದೆ, ಅದಕ್ಕೆ ಅವ್ರು ಇದನ್ನ ಈ ರೀತಿ ಬಿಸಾಡಿದ್ದಾರೆ ಅಂತ ಹೇಳಿ ಮತ್ತೆ ವಾಪಸ್ ಹೋಗಿ ಅವ್ರನ್ನ ಕೇಳ್ತಾನೆ, ನೀವು ಇದನ್ನ ಇಷ್ಟು ಒಂದು ಬೆಲೆ ಬಾಳುವ ಒಂದು ಮಣಿಯನ್ನ ಹೇಗೆ ಕಸದಲ್ಲಿ ಬಿಸಾಡಿದ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಅದಕ್ಕಿಂತ ಬೆಲೆ ಬಾಳುವಂತದ್ದು ನಿಮ್ಮ ಹತ್ರ ಏನೋ ಇದೆ, ಅದನ್ನ ಕೊಡಿ ಅಂತ ಕೇಳ್ತಾರೆ. ಆಗ ಅವ್ನು ಹೇಳ್ತಾನೆ, ನಿನಗೆ ಅದಕ್ಕಿಂತ ಬೆಲೆ ಬಾಳುವಂತದ್ದು ಬೇಕಂದ್ರೆ ನೀನ್ ಮತ್ತೆ ಇದನ್ನ ಬಿಸಾಡಿ ಬಾ, ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವರು ಹೇಳ್ತಾರೆ, ಹರಿನಾಮ ಸಂಕೀರ್ತನೆಯನ್ನ ಕೊಡ್ತಾರೆ. ಹೇಳ್ತಾರೆ, ಈ ಒಂದು ಏನು ಚಿಂತಾಮಣಿ ನೀನ್ ಬೆಲೆ ಬಾಳುವಂತದ್ದನ್ನು ಕೊಡಿದ್ಯಾ, ಅಂತಹ ಲಕ್ಷಾಂತರ ಕೋಟ್ಯಾಂತರ ಚಿಂತಾಮಣಿಗಳು ನೀನ ಭಗವಂತನ ಧಾಮದಲ್ಲಿ ಕಲ್ಲು ಮಣ್ಣಿನ ಹಾಗೆ ಸಿಕ್ಕಲ್ಲಿ ಬಿದ್ದಿರ್ತವೆ. ಅಂದ್ರೆ ಹಾಗೆ ಭಗವಂತನ ಧಾಮ ಅನ್ನುವಂಥದ್ದು, ಅದಕ್ಕೆ ನೀನು ಹೋಗ್ಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಇಲ್ಲಿ ಇರುವಂತದ್ದು ಒಂದೇ ಒಂದು ಚಿಂತಾಮಣಿ, ಅದರಿಂದ ನೀನು ಎಷ್ಟು ಫಲವನ್ನ ಪಡ್ಕೊಳ್ಳೋಕೆ ಸಾಧ್ಯ, ಅದಕ್ಕಿಂತ ಅಪಾರವಾದ ಫಲ, ನಿಜವಾದ ಒಂದು ಐಶ್ವರ್ಯವನ್ನ ನೀನು ಭಗವಂತನ ಧಾಮದಲ್ಲಿ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರಿಗೆ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಒಂದು ಕಲ್ಲು ಮಣ್ಣು ಅದಕ್ಕೆ ಸಮಾನ ಈ ಚಿನ್ನ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಇವೆಲ್ಲವೂ ಕೂಡ ಯಾವುದೇ ಮೌಲ್ಯವನ್ನ ಹೊಂದಿಲ್ಲ. ಇದೆಲ್ಲವೂ ಕೂಡ ಈ ಅಶಾಶ್ವತವಾದ ದುಃಖಾಲಯವಾದ ಒಂದು ಬದುಕಿನ ಒಂದು ಭಾಗ. ಮತ್ತೆ ಅವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವಾಗ ಇದರ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ. ಆದ ಕಾರಣ ಅವರು ಅದನ್ನೆಲ್ಲ ಸಮದೃಷ್ಟಿಯಿಂದ ಕಾಣ್ತಾ ಇರ್ತಾರೆ. ಪ್ರಿಯ ಅಪ್ರಿಯಗಳ ವಿಷಯಗಳಲ್ಲಿ ಒಂದೇ ಸಮನೆ ಇರುತ್ತಾರೆ. ಅಂದ್ರೆ ಯಾವ್ದೋ ಒಂದು ತನಗೆ ಇಷ್ಟವಾದ್ದು ಇಷ್ಟವಲ್ಲದ್ದು ಅಂತ ಹೇಳಿ ಅವನು ವ್ಯತ್ಯಾಸಗಳನ್ನ ಮಾಡೋದಿಲ್ಲ. ಅವನು ಎಲ್ಲಾ ಸಮಯದಲ್ಲೂ ಕೂಡ ಸಮಾನ ಮನಸ್ಕನಾಗಿರ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನಗಳು ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರ್ತಾನೆ. ಅಂದ್ರೆ ಅವನೇನ್ ಅನ್ಕೋತಾನೆ ಅಂದ್ರೆ, ನಾನು ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಫಲವಾಗಿ ನನಗೆ ಮಿತ್ರರು ಶತ್ರುಗಳು ಅಂತ ಸಿಗ್ತಾ ಇದ್ದಾರೆ. ಯಾರೆಲ್ಲ ನಾನು ಪುಣ್ಯ ಮಾಡಿದೀನಿ ಅವರು ಮಿತ್ರರಾಗಿ ಬರ್ತಾ ಇದ್ದಾರೆ, ನಾನು ಮಾಡಿರುವ ಪಾಪ ಕರ್ಮಗಳು ನನ್ನ ಶತ್ರುವಾಗಿ ಬರ್ತಾ ಇದೆ. ಆದ ಕಾರಣ ಯಾರು ಆ ವ್ಯಕ್ತಿ ಮಿತ್ರನಾಗಿದ್ದಾನೆ, ಆ ವ್ಯಕ್ತಿ ಶತ್ರುವಾಗಿದ್ದಾನೆ, ಅವನು ವಾಸ್ತವದಲ್ಲಿ ಅದು ಅವನಲ್ಲ, ಅದು ನನ್ನ ಕರ್ಮದ ಫಲವಾಗಿ ಅವನು ಆ ರೀತಿ ವರ್ತಿಸ್ತಾ ಇದ್ದಾನೆ ಅಂತ ತಿಳ್ಕೊತಾನೆ. ಹೀಗೆ ಅವನು ಎಲ್ಲರ ವಿಷಯದಲ್ಲೂ ಕೂಡ ಒಂದೇ ರೀತಿ ನೋಡ್ತಾನೆ, ಅಂದ್ರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾನೆ. ಈ ರೀತಿ ಅವನು ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರ್ತಾನೆ. ಅಂದ್ರೆ ಅವನು ಐಹಿಕ ಚಟುವಟಿಕೆಗಳಲ್ಲಿ ಇದ್ರೂ ಕೂಡ ಅವುಗಳಿಗೆ ಅವನು ಹೆಚ್ಚು ಮಹತ್ವವನ್ನ ಕೊಡೋದಿಲ್ಲ, ಅದಕ್ಕೆ ಹೆಚ್ಚಾಗಿ ಅಂಟ್ಕೊಳ್ಳೋದಿಲ್ಲ ಅಂತ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿತ್ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಅಂದ್ರೆ ಯಾವಾಗ ಅವನು ಈ ಗುಣಾತೀತನಾಗ್ತಾನೆ, ಅವನೇನ್ ಮಾಡ್ತಾನೆ, ಆ ರೀತಿ ಗುಣಾತೀತನಾಗ್ಬೇಕಂದ್ರೆ ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ. ಭಕ್ತಿ ಸೇವೆಯಲ್ಲಿ ನಿರತನಾದ ಕೂಡಲೇ ಅವನು ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಹಂತಕ್ಕೆ ಬರುವಂತದ್ದು ಅಂತಂದ್ರೆ ಅವನು ಭಗವಂತನವನ್ನ ಅರಿಯುವಂತಹ ಒಂದು ಸ್ಥಾನಕ್ಕೆ ಬರ್ತಾನೆ, ಭಗವಂತನನ್ನ ತಿಳ್ಕೊಳ್ಳುವಂತ ಸ್ಥಾನಕ್ಕೆ ಬರ್ತಾನೆ ಅಂತವನು. ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಅವನಿಗೆ ವಿರಕ್ತಿ ಅನ್ನೋದು ಬರುತ್ತೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖೈಸ್ಯೇಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಈ ಬ್ರಹ್ಮನ್ ಸಾಕ್ಷಾತ್ಕಾರಗಳಲ್ಲಿ 3 ವಿಧ. ಅದರಲ್ಲಿ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಇದು ಆಧ್ಯಾತ್ಮಿಕ ಒಂದು ಉನ್ನತಿಯಲ್ಲಿ ಮೊದಲ ಹಂತ ಅನ್ನುವಂಥದ್ದು, ಅದು ಮೊದಲ ಸ್ಟೇಜ್ ಅನ್ನುವಂಥದ್ದು, ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಅಲ್ಲಿ ಮೃತ್ಯುವಿಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವಾಗ ನಾನು ಬ್ರಹ್ಮನ್ ಅಂದ್ರೆ ನಾನು ಭಗವಂತನನ್ನ ಅರ್ಥ ಮಾಡ್ಕೋತೀನಿ, ಮತ್ತೆ ನಾನ್ ಯಾರಂತ ಅರ್ಥ ಮಾಡ್ಕೋತೀನಿ, ಮತ್ತೆ ನನ್ನ ಬಂಧನಕ್ಕೆ ಕಾರಣಗಳೇನು ಅಂತ ತಿಳ್ಕೊತೀನಿ, ಅದ್ರಗಳಿಂದ ಹೇಗೆ ನಾನು ತಪ್ಪಿಸ್ಕೋಬಹುದು ಅನ್ನೋದನ್ನ ತಿಳ್ಕೊತೀನಿ, ಆಗ ನನಗೆ ಈ ಮೃತ್ಯು ಅನ್ನೋದು ಇರೋದಿಲ್ಲ. ಮತ್ತೆ ಅವನು ಅವಿನಾಶಿ. ಬ್ರಹ್ಮನ್ ಅನ್ನುವಂಥದ್ದು ಭಗವಂತನ ಒಂದು ಪ್ರಭೆ ಅನ್ನುವಂಥದ್ದು, ಅದು ಅವಿನಾಶಿ, ಶಾಶ್ವತವಾಗಿ ಇರುವಂತದ್ದು, ಮತ್ತೆ ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಅಂದ್ರೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಕೂಡ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ, ನಾವು ಏನು
ಇಂದ್ರಿಯ ಸುಖ ಅಂತ ಅನ್ಕೋತೀವಿ, ಅದಕ್ಕಿಂತ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಸಿಕ್ಕುವಂತ ಸುಖ ಅದು ಅಪಾರವಾದ. ಅದಕ್ಕೆ ಒಂದು ಉದಾಹರಣೆ ಹೋಲಿಕೆ ಮಾಡಿ ಹೇಳ್ತಾರೆ. ಈ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಸಿಗುವಂತ ಸುಖ ಮತ್ತೆ ಇಂದ್ರಿಯ ಸುಖ ಎರಡನ್ನ ಹೋಲಿಕೆ ಮಾಡಿದ್ರೆ, ಒಂದು ಕರುವಿನ ಹೆಜ್ಜೆ ಗುರುತು, ಮಣ್ಣು ತ್ಯಾವ ಆಗಿದೆ, ಮಳೆ ಬಂದು ಅಲ್ಲಿ ಒಂದು ಕರುವಿನ ಹೆಜ್ಜೆ ಗುರುತಿನಲ್ಲಿ ಎಷ್ಟು ನೀರು ಸೇರಿರುತ್ತೆ, ಒಂದು ಇಂದ್ರಿಯ ಸುಖ ಅನ್ನುವಂಥದ್ದು ಅಷ್ಟು ಮಾತ್ರನೇ ಇರುತ್ತೆ. ಆದ್ರೆ ಅದಕ್ಕೆ ನಿರಾಕಾರ ಬ್ರಹ್ಮನ ಒಂದು ಸಾಕ್ಷಾತ್ಕಾರದಿಂದ ಸಿಗುವಂತ ಸುಖ, ಅದಕ್ಕೆ ಹೋಲಿಕೆನು ಮಾಡಿ ನೋಡಿದಾಗ ಅದು ಸಾಗರದಂತೆ ಇರುತ್ತೆ ಅಂತ. ಅದೇ ರೀತಿ ಭಗವಾನ್ ಸಾಕ್ಷಾತ್ಕಾರ ಮತ್ತೆ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಹೋಲಿಕೆ ಮಾಡಿದಾಗ್ಲೂ ಕೂಡ ಅದೇ ರೀತಿ ಹೇಳ್ತಾರೆ. ಅಂದ್ರೆ ಆ ಕರುವಿನ ಗೋವಿನ ಒಂದು ಪಾದದ ಗುರುತು ಏನಿದೆ, ಆ ಗೊಸರಿನ ಒಂದು ಗುರುತಿದೆ, ಅದರಲ್ಲಿ ಎಷ್ಟು ನೀರು ನಿಂತಿದೆ ಅಷ್ಟೇ ಅದು ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದಿಂದ ಸಿಗುವಂತ ಆನಂದ. ಆದ್ರೆ ಪರಮಾತ್ಮ ಅಥವಾ ಭಗವಾನ್ ಸಾಕ್ಷಾತ್ಕಾರದಿಂದ ಬರುವಂತಹ ಒಂದು ಆನಂದ ಅನ್ನುವಂಥದ್ದು ಸಾಗರಕ್ಕೆ ಸಮಾನ ಅಂತ ಹೇಳ್ತಾನೆ. ಹಾಗೆ ನಿರಾಕಾರ ಬ್ರಹ್ಮನನ್ನ ಮತ್ತೆ ಈ ಐಹಿಕ ಇಂದ್ರಿಯ ಸುಖವನ್ನ ಹೋಲಿಸಿ ನೋಡಿದಾಗ ಅದು ನಿರಾಕಾರ ಬ್ರಹ್ಮನ ಒಂದು ಸುಖ, ಪರಮ ಸುಖ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಅದರ ಸಹಜ ಸ್ಥಿತಿ. ಅಂದ್ರೆ ಯಾವಾಗ ನಾವು ಗುಣಾತೀತರಾಗ್ತೀವಿ ಆಗ ಅದು ನಮಗೆ ಅದರ ಒಂದು ಸಹಜ ಸ್ಥಿತಿಯಾಗಿ ನಾವು ಸುಖವನ್ನ ಅನುಭವಿಸ್ತೀವಿ, ಆನಂದದಲ್ಲಿ ಇರ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಅವಿನಾಶಿ, ಶಾಶ್ವತವಾದದ್ದು. ಅಂದ್ರೆ ಭಗವಂತ ಅವನು ಅವಿನಾಶಿ, ಶಾಶ್ವತ, ಪೂರ್ಣ ಜ್ಞಾನಮಯ, ಆನಂದಮಯ. ಆ ರೀತಿ ನಾವು ನಮ್ಮ ಒಂದು ನಿಜ ಸ್ವರೂಪ ಕೂಡ ಅದೇ ಆಗಿದೆ ಅಂತ ತಿಳಿದಾಗ ನಾವು ಕೂಡ ಅಂತದೇ ಒಂದು ಭಾವವನ್ನ ಹೊಂದುತ್ತೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ರ ಮಾತಾಜಿ ಲಿಂಕ್? ಅದು 2 ಸತಿ ಹಾಕಿದ್ದೀವಿ ಮಾತಾಜಿ. ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ಮಾತಾಜಿ, ಇದು ಇವಾಗ ನಿರಾಕಾರ ಬ್ರಹ್ಮ ಅಂತ ಅಂದ್ರೆ ಇಲ್ಲಿ ಭಗವಂತನ್ಗೆ ಹೇಳ್ತಿರೋದಲ್ವಾ ಮಾತಾಜಿ? ನಿರಾಕಾರ ಬ್ರಹ್ಮ ಅಂದ್ರೆ ಮಾತಾಜಿ ಅದು ಭಗವಂತನ ಪ್ರಭೆ, ಅವನ ಒಂದು ಕೋರೈಸುವ ಬೆಳಕು. ಅಂದ್ರೆ ಭಗವಂತನೇ ಅಲ್ಲಿದ್ದಾನೆ, ಆದ್ರೆ ಅವನಿಂದ ಹೊರಹೊಮ್ಮುತ್ತಿರುವಂತಹ ಒಂದು ಪ್ರಭೆ ಏನಿದೆ ಅದೆಷ್ಟು ಪ್ರಖರವಾಗಿದೆ ಅಂತಂದ್ರೆ ಅದರ ಹಿಂದೆ, ಅಂದ್ರೆ ಈಗ ಯಾವ್ದಾದ್ರು ಒಂದು ತುಂಬಾ ಬ್ರೈಟ್ ಆಗಿರೋ ಲೈಟ್ ಅಥವಾ ಯಾವ್ದಾದ್ರು ಒಂದು ಜೋರಾಗಿ ತುಂಬಾ ಪ್ರಕಾಶಮಾನವಾದ ಲೈಟ್ ಹಿಂದೆ ಯಾರಾದ್ರೂ ನಿಂತಿದ್ರು ಅಂದ್ರೆ ಆ ವ್ಯಕ್ತಿ ನಮ್ಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಅದು ಕೋರೈಸ್ತಾ ಇರುತ್ತೆ. ನಮ್ ಕಣ್ಣಿನಿಂದ ಆ ಬೆಳಕನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ, ಆ ಬೆಳಕಿನಲ್ಲಿ ನಿಂತಿರುವಂತ ವ್ಯಕ್ತಿನ ಕಾಣಕ್ಕಾಗಲ್ಲ. ಹಾಗೆ ಭಗವಂತ ಅಲ್ಲಿದ್ದಾನೆ, ಆದ್ರೆ ಸಾಧಾರಣವಾಗಿ ಯಾರಿಗೂ ಕೂಡ ಅವನ ಕೋರೈಸುವ ಬೆಳಕು ಎಷ್ಟು ಪ್ರಬಲವಾಗಿರುತ್ತೆ ಅಂತಂದ್ರೆ ಅಲ್ಲಿ ಭಗವಂತನ ರೂಪವನ್ನ ಅವ್ರು ಕಾಣೋದಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಅವರು ಪ್ರಭೆಯನ್ನ ಭಗವಂತ ಅಂತ ಅರ್ಥೈಸ್ಕೋತಾರೆ ಮಾತಾಜಿ. ಅದನ್ನೇ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಗೊತ್ತಾಯ್ತು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದೀನಿ ಮಾತಾಜಿ, 2 ಸತಿ ಹಾಕಿದೀನಿ. ಅವ್ರಿಗೆ ಹೇಳಿ ಮಾತಾಜಿ, ದಯವಿಟ್ಟು ಎಲ್ರು ಅಟೆಂಡ್ ಮಾಡಿದವ್ರೆಲ್ರು ಅಟೆಂಡೆನ್ಸ್ ಹಾಕಿ ಅಂತ ಹೇಳ್ತಾರೆ. ಮಾತಾಜಿ ಹೇಳಿದಾಗೆ ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಕ್ಷಮಿಸ್ಬೇಕು, ಇವತ್ತು ತುಂಬಾ ನೆಟ್ವರ್ಕ್ ಇಶ್ಯೂಸ್ ಇತ್ತು, ಆಗ್ಲಿಲ್ಲ. ಅದು ಸ್ವಿಚ್ ಆಗೋದ್ರಲ್ಲೇನೆ ತುಂಬಾ ಗ್ಯಾಪ್ ಆಯ್ತು ಅನ್ಸುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಮಾತಾಜಿ. ಅದು ಸ್ಯಾಟರ್ಡೆ ಸಂಡೇ ಸ್ವಲ್ಪ ಹಾಗೆ ಮಾತಾಜಿ, ನೆನೆನೂ ಹಾಗೆ ಇತ್ತು. ಅದ್ರಲ್ಲಿ ಇದು ಬೇರೆ ಆಗುತ್ತಲ್ಲ ಮಾತಾಜಿ. ಅನಿತಾ ಮಾತಾಜಿ ಹರೇ ಕೃಷ್ಣ. ಅವರು ಫೋನ್ ನಂಬರ್ ಹಾಕ್ತಾರೆ ಮಾತಾಜಿ. ನನ್ಗನ್ಸುತ್ತೆ ಅದು ನಾವು ಅಟೆಂಡೆನ್ಸ್ ನಾವೇ ಅದು ಎಂಟ್ರಿ ಮಾಡಕ್ ಏನಾದ್ರು ಹಾಕ್ತಾ ಇದಾರ ಅಂತ. ಅನಿತಾ ಮಾತಾಜಿ ಹರೇ ಕೃಷ್ಣ. ಅವ್ರೇನು ಮಾತಾಡಿಲ್ಲ ಮಾತಾಜಿ. ಓಕೆ ಮಾತಾಜಿ, ಹಾಗಾದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಇದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಹಾ ಆಗ ಮಾತಾಜಿ. ಹೆಸರು ಹಾಕಿದ್ದೇನೆ, ಹಾ ಅದೀಗ ಮಾತಾಜಿ. ಫೋನ್ ನಂಬರ್ ಹಾಕಿದ್ದು. ಅದೇ ಮಾತಾಜಿ ಅಟೆಂಡೆನ್ಸ್ ಮಾತಾಜಿ ನೀವ್ ಆಗ್ತಿರೋದು. ಯಾವ್ದಕ್ಕೆ ಅಂತ ಗೊತ್ತಿಲ್ಲ ಮಾತಾಜಿ ಅವ್ರಿಗೆ. ಅದು ಸರಿ ಅಲ್ವಾ? ಸರಿ ಇದೆ ಮಾತಾಜಿ, ಆಗ ಅಂದ್ರೆ ನೀವು ಅಟೆಂಡೆನ್ಸ್ ಹೆಸರು ಅಂತ. ಹಾಕಿದ್ದೆ. ಹಾ ಮಾತಾಜಿ. ಅದ ಚಾಟ್ ಒತ್ತಿ ಅಲ್ಲ ಹಾಕ್ಲಿಕ್ಕೆ ಅದು. ಓಕೆ ಮಾತಾಜಿ, ಅಂದ್ರೆ ಮಾತಾಜಿ ಮಂಜುಳಾ ಮಾತಾಜಿ ಯಾರಿಗೆ ಅದು ಅಟೆಂಡೆನ್ಸ್ ಚಾಟ್ ಹಾಕಕ್ ಬರೋದಿಲ್ಲ ಅವ್ರದ್ದು ಅವರಿಗೆ ಹಾ ಹಾ ನಂಬರ್ಸ್ ತಗೊಳ್ಬೇಕಾಗತ್ತೆ. ಅವ್ರದ್ದು ಇಮೇಲ್ ಅಡ್ರೆಸ್ ಬೇಕು ಮಾತಾಜಿ, ನಂಗೆ ಫೋನ್ ನಂಬರ್ ಏನೋ ಕೊಟ್ಟಿದ್ದಾರೆ, ಇಮೇಲ್ ಅಡ್ರೆಸ್ ಬೇಕು, ಅದು ಹಾಕ್ಬೇಕು ಅಂದ್ರೆ. ಅನಿತಾ ಮಾತಾಜಿ ನಿಮ್ದು ಇಮೇಲ್ ಐಡಿ ಇದೆಯಾ? ಹೌದು. ಅದೊಂದ್ಸತಿ ಹಾಕಿ ಮಾತಾಜಿ. ಅನಿತಾ ಮಾತಾಜಿ ಹಾಕ್ತೇನೆ. ಅದು ಹೇಗೆ ಹಾಕುದು? ಚಾಟ್ ಅಲ್ಲಿ ಟೈಪ್ ಮಾಡಿ ಮಾತಾಜಿ. ಹಾ ಅರೇ ಮಾತಾಜಿ ಹೇಳಿದ್ರೆ ನಾ ಬರ್ಕೊಳ್ತೀನಿ. ಹೇಳ್ತೀರಾ? ಮಾಡ್ತೀರಾ? ಅನಿತಾ 23 ಅನಿತಾ 23 ಅನಿತಾ ಉಚ್ಚಿಲ್. ಒಂದ್ ನಿಮಿಷ, ಅದು ಸೇರಿಸ್ಬೇಕಾ? ಸ್ಪೆಲ್ಲಿಂಗ್ ಹೇಳಿ ಮಾತಾಜಿ. ANITHA ಹಾ. UCHIL UCHIL. ಹಾ 23 ಹಾ. gmail.com. gmail.com. ನಾನು ಪ್ರಿಂಟ್ ಮಾಡೋದು ಎಲ್ಲಿ ಹೋಗ್ತದೆ. ಈಗ ಹಾಕ್ತೀನಿ ಮಾತಾಜಿ, ಒಂದ್ ನಿಮಿಷ. ಆಯ್ತು. ನಾನು ಆವತ್ತೆಲ್ಲ ಹಾಕ್ಲಿ, ನನಗಂತ ಹಾಕ್ಲಿಕ್ಕೆ ಹೇಗೆ ಅಂತ ಗೊತ್ತಿರ್ಲಿಲ್ಲ. ಸರಿ ಇದೆ ಅಲ್ಲ ಮಾತಾಜಿ ಇದು? ಹಾ ಅಂದ್ರೆ ನಾನು ಎ ಅಂತ ಸ್ಮಾಲ್ ಲೆಟರ್ ಬರ್ತಿದ್ದೆ, ಅದು ಸರಿ ನಡೀತದಲ್ಲ? ಹಾ ಮಾತಾಜಿ ಅದು ಸ್ಮಾಲ್ ಲೆಟರ್, ಇಲ್ಲಿ ನನ್ ಕ್ಯಾಪಿಟಲ್ಸ್ ಬಂದ್ಬಿಡ್ತು. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಾನು ಇವತ್ತು ಮಾತ್ರ, ಮೊನ್ನೆ ಎಲ್ಲ ನಾನು ಅಟೆಂಡ್ ಆಗಿದ್ದೆ. ಹಾ ಮಾತಾಜಿ, ನಾನು ನಾನು ಹಾಕಿರ್ಲಿಲ್ಲ ನಿಮ್ದು ನಂಬರ್ಸ್ attendance. ಹೆಸರು ಬರ್ತಾ ಇತ್ತು, ನನಗೆ ಗೊತ್ತಾಗ್ಲಿಲ್ಲ ನೀವು ಯಾಕೆ ಆತರ ಎಂಟ್ರಿ ಮಾಡಿದ್ರಿ. ನನಗೆ ಹಾಗೆ ಹೇಳಿದ್ರು ಒಬ್ರು, ಹಾಗೆ ನಾನು ಹಾಕಿದ್ದು, ಮತ್ತೆ ನನಗೆ ಹಾಕ್ಲಿಕ್ಕೆ ಹೇಗೆ ಅಂತ ಗೊತ್ತಿರ್ಲಿಲ್ಲ. ಓಕೆ ಮಾತಾಜಿ, ಧನ್ಯವಾದಗಳು. ಒಂದ್ ನಿಮಿಷ. ಧನ್ಯವಾದಗಳು ಮಾತಾಜಿ. 9591328559. ಆಯ್ತು ಮಾತಾಜಿ. ಓಕೆ ಮಾತಾಜಿ, ಹಾಗಾದ್ರೆ ಇವತ್ತಿನ ತರಗತಿ ಇಲ್ಲಿಗೆ ಹೆಂಡ್ ಮಾಡೋಣ. ಶಂಕರ್ ಪ್ರಭುಜಿ ಬಂದಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಎಕ್ಸಿಟ್ ಆಗ್ತಾ ಇದ್ದೇನೆ ಪ್ರಭುಜಿ. ಹರೇ ಕೃಷ್ಣ, ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.